ಹಲೋ ಹಲೋ ಅಂದೆ ಸ್ವಲ್ಪ ಹಲೋ 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 ಅತಿಥಿ ಗಣ್ಯರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಆದರಣೀಯರೇ, ಇದೀಗ ತಾನೇ ವಿಜಯ ಸಂಕಲ್ಪ ರಥಯಾತ್ರೆ ಪುತ್ತೂರಿಗೆ ಆಗಮಿಸಿದೆ. ಈಗ ಈ ವೇದಿಕೆಯಲ್ಲಿ ಇವತ್ತಿನ ಸಾರ್ವಜನಿಕ ಸಮಾರಂಭ ನೆರವೇರಲಿಕ್ಕಿದೆ. ಪಕ್ಷದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಅವರು, ಅದೇ ರೀತಿ ನಗರ ಮಂಡಲ ಅಧ್ಯಕ್ಷರಾದಂಥ PG ಜಗನ್ನೇಶ್ವರ ವೇದಿಕೆಗೆ ಬರಬೇಕು. ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಇವತ್ತಿನ ಈ ವೇದಿಕೆಗೆ KS ಈಶ್ವರಪ್ಪರವರು, ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು DV ಸದಾನಂದ ಗೌಡರು, ಶ್ರೀ ಎಂ ರಾಜೇಂದ್ರ ಉಪಾಧ್ಯಕ್ಷರು BJP ಕರ್ನಾಟಕ ಹಾಗೂ ಸಂಚಾಲಕರು, ವಿಜಯ ಸಂಕಲ್ಪ ಯಾತ್ರೆ, ಶ್ರೀ ಎಸ್ ಅಂಗಾರ ಕರ್ನಾಟಕ ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವರು, ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು, ಶ್ರೀ V ಸುನಿಲ್ ಕುಮಾರ್ ಕನ್ನಡ ಮತ್ತು ಸಾಂಸ್ಕೃತಿಕ ಮತ್ತು ಕರ್ನಾಟಕ ಇಂಧನ ಇಲಾಖೆ ಸಚಿವರು, ಶ್ರೀ ಪ್ರತಾಪ್ ಸಿಂಹ ನಾಯಕರು ವಿಧಾನ ಪರಿಷತ್ ಸದಸ್ಯರು, ಶ್ರೀ ಸುದರ್ಶನ್ ಮೂಡಬಿದ್ರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು, ಶ್ರೀ ಉದಯ ಕುಮಾರ್ ಶೆಟ್ಟಿ ವಿಭಾಗ ಪ್ರಭಾರಿಗಳು, ಶ್ರೀ ದೇವದಾಸ್ ಶೆಟ್ಟಿ ಸಂಚಾಲಕರು ವಿಜಯ ಸಂಕಲ್ಪ ಯಾತ್ರೆ ದಕ್ಷಿಣ ಕನ್ನಡ, ಶ್ರೀ ಹರಿಕೃಷ್ಣ ಬಂಟ್ವಾಳ ಕಿಯೋನಿಕ್ಸ್ ಅಧ್ಯಕ್ಷರು, ಶ್ರೀ AV ತೀರ್ಥರಾಮ ಅಧ್ಯಕ್ಷರು ಮೀನುಗಾರಿಕೆ ನಿಗಮ, ಶ್ರೀ ಕಸ್ತೂರಿ ಪಂಜಾ BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಶ್ರೀ ಸುಧೀರ್ ಶೆಟ್ಟಿ BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಶ್ರೀ ಭಾರತೀಶ್ ಮಡಿಕೇರಿ BJP ಜಿಲ್ಲಾ ಪ್ರಭಾರಿ, ಶ್ರೀ ಕಿಶೋರ್ ಉಪಾಧ್ಯಕ್ಷರು ಉಡುಪಿ ಜಿಲ್ಲಾ BJP ಹಾಗೂ ಸಹ ಸಂಚಾಲಕರು ವಿಜಯ ಸಂಕಲ್ಪ ಅಭಿಯಾನ, ಶ್ರೀ S ದತ್ತಾತ್ರೇಯ ಸಹ ಸಂಚಾಲಕರು ವಿಜಯ ಸಂಕಲ್ಪ ಯಾತ್ರೆ ಕರ್ನಾಟಕ, ಅದೇ ರೀತಿ ಶ್ರೀ ಸಂಜೀವ ಮಠಂದೂರ ಶಾಸಕರು ಪುತ್ತೂರು, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು ಪುತ್ತೂರು, ಗೋಪಾಲಕೃಷ್ಣ ಹೇರಳೆ ವಿಭಾಗ ಸಹ ಪ್ರಭಾರಿಗಳು, ರಾಮದಾಸ ಬಂಟ್ವಾಳ BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಮಂಡಲ ಪ್ರಭಾರಿಗಳು, ರಾಜೇಶ್ ಕಾವೇರಿ ಕುಂದಾಪುರ ಜಿಲ್ಲಾ ಸಹ ಪ್ರಭಾರಿ ಮತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಪ್ರಭಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಚನ್ನಳ ತಿಮ್ಮಪ್ಪ ಶೆಟ್ಟಿ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಶ್ರೀ ಜೀವಂದರ ಜೈನ್ ಅಧ್ಯಕ್ಷರು ನಗರಸಭೆ ಪುತ್ತೂರು, ಶ್ರೀ ರಾಧಾಕೃಷ್ಣ ರೈ ಬುಡಿಯಾರು BJP ಜಿಲ್ಲಾ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಮತಿ ಜಯಂತಿ ನಾಯಕ್ BJP ಜಿಲ್ಲಾ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ ಬಾಮಿ ಅಶೋಕ್ ಶೆಣೈ ಪೂಡಾ ಅಧ್ಯಕ್ಷರು ನಗರಸಭಾ ಸದಸ್ಯರು ಹಾಗೂ ಪೂಡಾ ಅಧ್ಯಕ್ಷರು ಪುತ್ತೂರು, RC ನಾರಾಯಣ ಅಧ್ಯಕ್ಷರು BJP ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ, ಶ್ರೀಮತಿ ವಿದ್ಯಾ ಆರ್ ಗೌರಿ ಉಪಾಧ್ಯಕ್ಷರು ಪುತ್ತೂರು ನಗರಸಭೆ, ಶ್ರೀಯುತ ಸುನೀಲ್ ಕುಮಾರ್ ದಡ್ರು ಸಂಚಾಲಕರು ವಿಜಯ ಸಂಕಲ್ಪ ಯಾತ್ರೆ ಪುತ್ತೂರು. ಇವರುಗಳೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದೆ. ಬಂದಿರತಕ್ಕಂತ ಎಲ್ಲ ಕಾರ್ಯಕರ್ತರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕು. ಬೇಕಾದಷ್ಟು ಸ್ಥಳಾವಕಾಶ ಇದೆ, ದಯವಿಟ್ಟು ಗಮನ ಹರಿಸಿ. ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಿದ್ದೇವೆ. ಇನ್ನೇನು ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ನಮ್ಮ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಬಂದು ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನು ನಾವೇನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಒಂದೇ ಮಾತ್ರವನ್ನು ಹಾಡಲಿಕ್ಕಿದ್ದಾರೆ ಗೌರಿ ಬನ್ನೂರ್, ಉಷಾ ಚಂದ್ರ ಮುಳಿಯ, ಅದೇ ರೀತಿ ಜ್ಯೋತಿ ನಾಯಕ್ ಅವರು. ಎಲ್ಲ ಬಂಧುಗಳು ಎದ್ದು ನಿಂತ್ಕೊಂಡು ಸಹಕರಿಸಬೇಕಂತ ವಿನಂತಿ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಣ್ಯಕುಸುಮಿತಾ ದ್ರುಮ
सुमधुरभाषिणीं सुखदां वरदां मातरं वन्दे मातरं कोटि कोटि कंठ कलकल निनाद कराले कोटि कोटि भुजैधृत कर करवाले अबला के नो माँ ये तो अबले बहुबलधारिणीं नमामि तारिणीं रिपुदलवारिणीं मातरं वन्दे मातरं तुमि विद्या तुमि धर्मा तुमि हृदि तुमि मर्मा त्वं हि प्राणा शरीरे बाहुते तुमि मा शक्ति हृदये तुमि मा भक्ति तोमारई प्रतिमा गडी मंदिरे मंदिरे वन्दे मातरं त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं बोलो भारत माता की ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಮತ್ತು ಸಾರ್ವಜನಿಕ ಬಂಧು ಭಗಿನಿಯರನ್ನ ಕಾರ್ಯಕರ್ತ ಬಂಧು ಭಗಿನಿಯರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತ ಸಾಜಾ ರಾಧಾಕೃಷ್ಣ ಹಾಳುವ. ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಒಂದೇ. ಪುತ್ತೂರು ಸೀಮೆಯ ಮಾಳಿಂಗೇಶ್ವರ ದೇವರಿಗೆ ಮತ್ತು ಲಕ್ಷ್ಮೀ ವೆಂಕಟರಮಣ ದೇವರಿಗೆ ಮೊದಲಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಗಮಿಸಿದಂಥ ಎಲ್ಲ ಕಾರ್ಯಕರ್ತ ದೇವರುಗಳನ್ನು ಆತ್ಮೀಯವಾಗಿ ಮೊದಲಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲೆಯ BJPಯ ಅಧ್ಯಕ್ಷರು ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಸುದರ್ಶನ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಒಂದು ಯಾತ್ರೆಯ ಮಾರ್ಚ್ 1ರಿಂದ ಈ ಯಾತ್ರೆ ಆರಂಭ ಆಗಿದೆ ಮಲೆಮಹದೇಶ್ವರ ವಿಧಾನಸಭಾ ಕ್ಷೇತ್ರದಿಂದ. ಈ ಒಂದು ಯಾತ್ರೆಯ ನೇತೃತ್ವವನ್ನು ವಹಿಸಿದಂಥ ಈಶ್ವರಪ್ಪನವರು ಮಾಜಿ ಸಚಿವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಮಾಜಿ ಸಚಿವರಾದಂಥ ಈಶ್ವರಪ್ಪನವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕಾರ್ಕಳದ ಶಾಸಕರಾದಂಥ ಸನ್ಮಾನ್ಯ ಸುನೀಲ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಸಭೆಯಲ್ಲಿ ನಮ್ಮ ಈ ಯಾತ್ರೆಯ ಈ ಭಾಗದ ಯಾತ್ರೆ 1ರ ಸಂಚಾಲಕರಾದಂಥ ರಾಜ್ಯ ಉಪಾಧ್ಯಕ್ಷರು ಆದಂಥ ರಾಜೇಂದ್ರ ಅವರು ಉಪಸ್ಥಿತಿ ಇದ್ದಾರೆ. ಹೋದ್ರ ಸಹ ಸಂಚಾಲಕರಾದಂಥ ದತ್ತಾತ್ರೇಯ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಕಿಶೋರ್ ಅವರನ್ನು ಸಹ ಸಂಚಾಲಕರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಒಂದು ಯಾತ್ರೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕ್ಷೇತ್ರದ ಜನಪರ ಶಾಸಕರಂಥ ಸನ್ಮಾನ್ಯ ರಾಜ್ಯ ಸಹಕಾರಿ ಪ್ರಕೋಷ್ಠದ ಸಂಚಾಲಕರು ಆದಂಥ ಸನ್ಮಾನ್ಯ ಸಂಜೀವ ಮಠದೂರನ್ನ ಆದರದಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಯಾತ್ರೆಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ BJPಯ ಜಿಲ್ಲಾಧ್ಯಕ್ಷರು, ರಾಜ್ಯ ಹಿರಿಯರ ಪ್ರಕೋಷ್ಠದ ಸಂಚಾಲಕರಾದಂಥ ಪ್ರತಾಪ್ ಸಿಂಹ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ನಿಗಮದ
ಎಲೆಕ್ಟ್ರಿಕಲ್ ನಿಗಮ ಮತ್ತು ನಮ್ಮ ವಿಭಾಗದ ಮಂಗಳೂರು ವಿಭಾಗದ ಪ್ರಭಾರಿಯಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಮಂಡಲದ ನಿಕಟಪೂರ್ವ ಅಧ್ಯಕ್ಷರು ವಿಭಾಗದ ಸಹ ಪ್ರಭಾರಿ ಆದಂಥ ಗೋಪಾಲಕೃಷ್ಣ ಹೇರಳೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ವೇದಿಕೆಯಲ್ಲಿ ಮಾಜಿ ಮಂಡಲ ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಚನ್ನ ತಿಮ್ಮಪ್ಪ ಶೆಟ್ಟಿ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ PG ಜಗಣೇಶ್ವರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿಯಾದಂಥ ಜಿಲ್ಲೆಯ ಸಹ ಪ್ರಭಾರಿಗಳಂಥ ರಾಜೇಶ್ ಕಾವೇರಿ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮಂಡಲದ ಪ್ರಭಾರಿಗಳಾದಂಥ ರಾಮದಾಸ್ ಬಂಟ್ವಾಳ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಪೂಡಾದ ಅಧ್ಯಕ್ಷರು, ಪ್ರಸ್ತುತ ನಗರಸಭಾ ಸದಸ್ಯರಾದಂಥ ಬಾಮಿ ಅಶೋಕ್ ಸೇನೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ವೇದಿಕೆಯಲ್ಲಿ ನಮ್ಮ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯ ಜಿಲ್ಲಾ ಸಂಚಾಲಕರಾದಂಥ ದೇವದಾಸ್ ಶೆಟ್ಟಿ ಅವರಿದ್ದಾರೆ ವೇದಿಕೆಯಲ್ಲಿ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಸ್ತೂರಿ ಪಂಜಾ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಬೂಡಿಯ ರಾಧಾಕೃಷ್ಣ ರೈ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ನಮ್ಮ ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಜಯಂತಿ ನಾಯಕ್ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಅದೇ ರೀತಿ ನಮ್ಮ OBC ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ RC ನಾರಾಯಣ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಈ ಒಂದು ನಗರಸಭೆಯ ಉಪಾಧ್ಯಕ್ಷರಾದಂಥ ವಿದ್ಯಾಗೌರಿ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ವಿಜಯ ಸಂಕಲ್ಪ ಯಾತ್ರೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಂಚಾಲಕರಾದಂಥ ಸುನೀಲ್ ದಡ್ಡ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಶಾಸಕಿಯಾದಂಥ ಮಲ್ಲಿಕಾ ಪ್ರಸಾದ್ ಅವರು ಸ್ವಲ್ಪ ಬಿತ್ತೋಯ್ತು, ನಮ್ಮ ಹಿರಿಯರು ಮಾರ್ಗದರ್ಶಕರು, ಅವರನ್ನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯಿಂದ ಅವರನ್ನು ಸ್ವಾಗತ ಮಾಡಿ. ಇವತ್ತು ಈ ಸಭೆಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿದ್ದಾರೆ. ಅವರನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಜಿಲ್ಲೆಯ ಪದಾಧಿಕಾರಿಗಳು, ಮಂಡಲದ ಪದಾಧಿಕಾರಿಗಳು, ಪರಿವಾರ ಸಂಘಟನೆಯ ವಿವಿಧ ಸಂಘಟನೆಯ ಪ್ರಮುಖರು ಮತ್ತು ಕಾರ್ಯಕರ್ತರು ಹಾಗೂ ಮಹಿಳೆಯರು, ವಿವಿಧ ಸಹಕಾರಿ ಬ್ಯಾಂಕು ಜನಪ್ರತಿನಿಧಿಗಳು ಎಲ್ಲರನ್ನ ಒಂದೇ ಮಾತಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಇಲ್ಲಿ ಉಪಸ್ಥಿತಿ ಇರುವ ಎಲ್ಲರನ್ನ ಆತ್ಮೀಯವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ವಾಗತಿಸ್ತಾ ಇದ್ದೇವೆ. ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈಗ ಭಾರತ ಮಾತೆಗೆ ನಮ್ಮೆಲ್ಲ ವೇದಿಕೆಯಲ್ಲಿರುವಂತಹ ನಾಯಕರುಗಳು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕೇ ಹರಿ ಓಂ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಕರ್ನಾಟಕ ಇಂಧನ ಇಲಾಖೆಯ ಸಚಿವರು, ನಮ್ಮೆಲ್ಲರ ಯುವ ನಾಯಕರಾಗಿರತಕ್ಕಂಥ ಆತ್ಮೀಯ ಬಂಧುಗಳೇ, ಈಗ ಮೊದಲನೇದಾಗಿ ನಮಗೆ ಒಂದು ಸಣ್ಣ ನಮ್ಮಿಂದ ತಪ್ಪಾಗಿದೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. बोलो भारत माता के। ವಿಧಾನಸೌಧಕ್ಕಾದ್ರೂ ಕೇಳಬೇಕು, ಕನಿಷ್ಠ ಡೆಲ್ಲಿಗೆ ಕೇಳಿದ್ರು ಪರವಾಗಿಲ್ಲ. बोलो भारत माता के, बोलो भारत माता के ಜೈ, नरेंद्र मोदी जी के ಜೈ, JP नड्डा जी के ಜೈ, येडियूरप्पा जी के ಜೈ, बसवराज बोम्माई जी के ಜೈ, नलिन कुमार कटेल जी के ಜೈ. ನಮ್ಮೆಲ್ಲರ
ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಮುಂದಿರುವಂಥ ವೆಂಕಟರಮಣ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತು ಮತ್ತೊಮ್ಮೆ ಪುತ್ತೂರಿಗೆ ಬಿಜೆಪಿಯ ಗ್ಯಾರಂಟಿ ಅಂತೇಳಿ ಬಂದಂತ ನಮ್ಮೆಲ್ಲ ಕಾರ್ಯಕರ್ತ ದೇವರಿಗೆ ಮತ್ತೊಮ್ಮೆ ನಮಿಸ್ತಾ ಈ ಒಂದು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಆದಂಥ KS ಈಶ್ವರಪ್ಪನವರೇ, ನಮ್ಮ ರಾಜ್ಯದ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವರು, ಕಾರ್ಕಳದ ಶಾಸಕರು, ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರು ಅಂತ ಸುನೀಲ್ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸುದರ್ಶನ್ ಅವರೇ, ಈ ಒಂದು ನಮ್ಮ ಯಾತ್ರೆಯ ಸಹ ಉಸ್ತುವಾರಿಗಳಂತ ಶಿವಮೊಗ್ಗದ ದತ್ತಾತ್ರೇಯ ಅವರೇ, ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು ಅಂತ ಪ್ರತಾಪ್ ಸಿಂಹ ನಾಯ್ಕ ಅವರೇ, ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಕರ್ನಾಟಕ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು, ಸನ್ಮಿತ್ರರು, ಹಿರಿಯ ಅಂತ ಚೆನ್ನ ತಿಮ್ಮಪ್ಪ ಶೆಟ್ಟಿ ಅವರೇ, ನಮ್ಮ ಮಂಡಲದ ಇಬ್ಬರು ಅಧ್ಯಕ್ಷರಾದಂಥ ಸಾಜಾ ರಾಧಾಕೃಷ್ಣ ಆಳ್ವ ಹಾಗೂ PG ಜಗನ್ನಿವಾಸರಾವ್ ಅವರೇ, ರಾಜ್ಯ ಮತ್ತು ಜಿಲ್ಲೆಯಿಂದ ಪ್ರತಿನಿಧಿಸಲ್ಪಟ್ಟಂತ ಎಲ್ಲ ನಮ್ಮ ಅತಿಥಿ ವರಿಯರೇ, ಸೇರಿರುವಂತ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಬಂಧುಗಳೇ, ಅರಬ್ಬಿ ಸಮುದ್ರ ಬೋರ್ಗರವರ ಹಾಗೆ ಬಹುಶಃ ಬಸ್ ಸ್ಟ್ಯಾಂಡಿನಿಂದ ಈ ಒಂದು ವೆಂಕಟರಮಣ ದೇವರ ಸನ್ನಿಧಿ ತನಕ ಕಾರ್ಯಕರ್ತರು ಇವತ್ತು ಮತ್ತೊಮ್ಮೆ ಪುತ್ತೂರಿಗೆ ಬಿಜೆಪಿ ಎನ್ನುವಂತ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಮಾಡಿದ್ದೀರಾ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನವ ಭಾರತದ ಕಲ್ಪನೆಯನ್ನು ನಮ್ಮ ಮುಂದಿಟ್ಟು ಆತ್ಮನಿರ್ಭರ ಭಾರತ ಆಗಬೇಕೆನ್ನುವಂತ ಕಾರ್ಯಕ್ರಮವನ್ನು ಕಳೆದ 8 ವರ್ಷದಿಂದ ಕೊಟ್ಟು ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವ ಮುಖಾಂತರ ಕರ್ನಾಟಕದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಹಾಲಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ಮತ್ತೊಮ್ಮೆ ನವ ಕರ್ನಾಟಕ ಆಗಬೇಕೆನ್ನುವಂತ ಪಣ ತೊಟ್ಟು ಕಳೆದ 4 ವರ್ಷದಿಂದ ಈ ರಾಜ್ಯವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೋಗಿದ್ದಾರೆ. ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪುತ್ತೂರಿಗೆ ಕೊಟ್ಟಂತ ಅನುದಾನಗಳು, ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪುತ್ತೂರಿನ ಮೇಲೆ ಇಟ್ಟಂತ ವಿಶ್ವಾಸ ಇವತ್ತು ಮತ್ತೊಮ್ಮೆ ನವ ಪುತ್ತೂರಿನ ನಿರ್ಮಾಣಕ್ಕೆ ಬಹುಶಃ ನಾಂದಿ ಹಾಡಿದ್ದಾರೆ. ಅವರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಭಾರತ ಬದಲಾಗುತ್ತಿದೆ, ಪುತ್ತೂರು ಕೂಡ ಬದಲಾಗ್ತಾ ಇದೆ. ಇವತ್ತು 2 ಭೀಕರವಾದಂತ ನೆರೆ ಮತ್ತು ಪ್ರಾಕೃತಿಕ ವಿಕೋಪಗಳ ಮಧ್ಯೆ ಮತ್ತೆ ಸಾಂಕ್ರಾಮಿಕ ರೋಗ ಕೊರೋನಾ, ಈ ಎರಡನ್ನು ಸಮರ್ಥವಾಗಿ ನಿರ್ವಹಿಸಿದಂತ ಪ್ರಧಾನಿ, ಸಮರ್ಥವಾಗಿ ನಿರ್ವಹಿಸಿದಂತ ನಮ್ಮ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು, ಸಮರ್ಥವಾಗಿ ನಿರ್ವಹಿಸಿದಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನ ನಮ್ಮ ಪದಾಧಿಕಾರಿಗಳು, ಇವತ್ತು ಇಂತಹ ವಿರಾಟ್ ಸಮಾವೇಶಕ್ಕೆ ತಾವೆಲ್ಲ ಕಾರಣರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ದೇಶದಲ್ಲಿ ಇವತ್ತು ಸಾಂಸ್ಕೃತಿಕ ಭಾರತ ಆಗಬೇಕೆನ್ನುವಂತ ಕಲ್ಪನೆ ಅಡಿಯಲ್ಲಿ ಈ ದೇಶದ ಪ್ರಧಾನಿಯವರು ಈ ದೇಶದ ಶ್ರದ್ಧಾ ಬಿಂದುಗಳನ್ನು ಇವತ್ತು ಜಗತ್ತಿಗೆ ಪರಿಚಯಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗೋಹತ್ಯೆ ನಿಷೇಧ, ದೇವಸ್ಥಾನಗಳ ರಕ್ಷಣಾ ಮಸೂದೆ, ಗೋಶಾಲೆಗಳ ನಿರ್ಮಾಣ, ಹೀಗೆ ಹಿಂದೂಗಳ ಆ ಏನು ಶ್ರದ್ಧಾ ಬಿಂದುಗಳ ಜೊತೆಯಲ್ಲಿ ಇವತ್ತು ಒಂದಷ್ಟು ಭಾವನೆಗಳಿಗೆ ಪೂರಕವಾಗಿ ಇವತ್ತು ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ. ನಮ್ಮ ಪುತ್ತೂರಿನಲ್ಲಿ ಇವತ್ತು
ಎಲ್ಲ ದೇವಸ್ಥಾನ, ದೈವಸ್ಥಾನ, ನಾಗಸ್ಥಾನ, ಭಜನಾ ಮಂದಿರಗಳು ಎಲ್ಲವೂ ಇವತ್ತು ಅಭಿವೃದ್ಧಿಯಾಗುವ ಜೊತೆಯಲ್ಲಿ ಇವತ್ತು ಪ್ರತಿಯೊಬ್ಬ ಹಿಂದೂಯೂ ಕೂಡ ಆ ನೈತಿಕವಾಗಿ ಶ್ರದ್ಧಾ ಬಿಂದುಗಳ ಜೊತೆ ಇವತ್ತು ಆ ಧಾರ್ಮಿಕ ಶಿಕ್ಷಣವನ್ನು ಕೂಡ ಕೊಡುವಂತ ಕೆಲಸ ಆಗಿದೆ. ಇಂತಹ ಕೆಲಸಗಳು ಇವತ್ತು ಆಗಬೇಕಿದ್ರೆ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಬಹುಶಃ ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಜನತೆ ನೋಡಬಹುದು. ನಾನು ಕೆಲವು ದಿನಗಳ ಹಿಂದೆ ಪುತ್ತೂರಿನ ಅಭಿವೃದ್ಧಿಯ ಬಗ್ಗೆ ಉಲ್ಲೇಖ ಮಾಡಿದ್ದೆ. 30 ವರ್ಷದ ಹಿಂದೆ ಈಶ್ವರಪ್ಪನವರೇ ನಮ್ಮ ಜನ ಬೇಡಿಕೆ ಇಟ್ಟಿದ್ರು, ನಮ್ಮ ಎದುರುಗಡೆ ಒಂದು ರೈಲ್ವೆ ಅಂಡರ್ ಪಾಸ್ ಆಗಬೇಕು ಅಂತೇಳಿ. 30 ವರ್ಷದ ಹಿಂದೆ, 20 ವರ್ಷದ ಹಿಂದೆ ರೈಲ್ವೆ ಒಂದು ಪ್ಯಾರಲಲ್ ರೋಡ್ ಆಗಬೇಕು ಅಂತೇಳಿ ಜನ ಬೇಡಿಕೆ ಇಟ್ಟಿದ್ರು. ಅದೇ ರೀತಿಯಲ್ಲಿ ನಮ್ಮ ಈ ಭಾಗದ ಎಲ್ಲ ಬಂಧುಗಳಿಗೆ ವಿದ್ಯೆಯನ್ನು ಕೊಡುವಂತ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಆಗಬೇಕು ಅಂತೇಳಿ 16 ವರ್ಷದಿಂದ ಬೇಡಿಕೆಯನ್ನು ಇಟ್ಟಿದ್ರು. ಇವತ್ತು ಈ ಎಲ್ಲ ಬೇಡಿಕೆಗಳು ಈಡೇರುವಂತ ಕೆಲಸ ಕರ್ನಾಟಕದ ಮತ್ತು ಭಾರತದ ಡಬಲ್ ಇಂಜಿನ್ ಸರ್ಕಾರದಿಂದ ಆಗ್ತಾ ಇದೆ ಬಂಧುಗಳೇ. ಇಂತಹ ಮಹತ್ ಕಾರ್ಯಗಳು ಆಗುವಂತಹ ಸಂದರ್ಭದಲ್ಲಿ ಪುತ್ತೂರಿನ ಜನತೆ ಮತ್ತೊಮ್ಮೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಎನ್ನುವಂತ ಭರವಸೆ ನಮಗೆ ಇವತ್ತು ಬರ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಜನರ ಆರೋಗ್ಯ, ಜನರ ಪ್ರಾಣ ರಕ್ಷಣೆಗೆ ಪಣ ತೊಟ್ಟು ರಾತ್ರಿ ಹಗಲು ದುಡಿದು ಕೋವಿಡ್ ಸೆಂಟರ್ಗಳನ್ನು ಆರಂಭ ಮಾಡಿ ಮಾಸ್ಕ್ಗಳನ್ನು ಕೊಟ್ಟು ಇವತ್ತು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸುವ ಮುಖಾಂತರ ಇವತ್ತು ಜಗತ್ತಲ್ಲಿ ಇವತ್ತು ಭಾರತದ ಆ ಒಂದು ಕೋವಿಡ್ ನಿರ್ವಹಣೆಗೆ ಬಹುಶಃ ಪುತ್ತೂರಿನ ನಮ್ಮ ಕಾರ್ಯಕರ್ತರು ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರಿದ್ದಾರೆ, ಬಹುಶಃ 75-80 ಸ್ಮಶಾನದಲ್ಲಿ ಆ ಕೋವಿಡ್ ಪೇಷಂಟ್ಗಳನ್ನು ಅಂತ್ಯ ಸಂಸ್ಕಾರ ಮಾಡುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಇಂಥ ಅದ್ಭುತವಾದಂಥ ಕೆಲಸವನ್ನು ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯಲ್ಲಿ ಬಹುಶಃ ಕಳೆದ 4 ವರ್ಷದಲ್ಲಿ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ ಈ ಭಾಗದ ಜನಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿದ ಮೇಲೆ 1 ವರ್ಷ 2 ತಿಂಗಳು ನಾವು ವಿರೋಧ ಪಾರ್ಟಿಯಲ್ಲಿದ್ದೆವು. ಕೆಲವು ಲಕ್ಷ ರೂಪಾಯಿ ನಮಗೆ ಅನುದಾನ ಬಂದಿತ್ತು. ನಾವು 3 ವರ್ಷ 10 ತಿಂಗಳು ಆಡಳಿತ ಮಾಡಿದಂತಹ ಸಂದರ್ಭದಲ್ಲಿ ಪುತ್ತೂರಿಗೆ 1,200 ಕೋಟಿ ಅನುದಾನ ಬಂದಿದೆ. ಆ ಅನುದಾನ ಬಹುಶಃ ನಿಮ್ಮ ಬೂತಿಗೆ ಬಂದಿದೆ, ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ನಿಮ್ಮ ಹಳ್ಳಿಗೆ ಬಂದಿದೆ. ಅಂತ ಅನುದಾನದಿಂದ ಇವತ್ತು ಸಿಸಿ ರೋಡ್ಗಳು, ಆ ಭಾಗದಲ್ಲಿ 24 ಗಂಟೆ ಕುಡಿಯುವ ನೀರು, ಆ ಭಾಗದಲ್ಲಿರುವಂತಹ ಶ್ರದ್ಧಾ ಕೇಂದ್ರಗಳ ಜೀರ್ಣೋದ್ಧಾರ ಅಭಿವೃದ್ಧಿ, ಆ ಭಾಗದಲ್ಲಿ ಇವತ್ತು ವಿಶೇಷವಾಗಿ ಶಾಲೆಗಳು, ಅಂಗನವಾಡಿಗಳು, ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವೈಜ್ಞಾನಿಕವಾಗಿ ಹೇಗಿರ್ಬೇಕೆನ್ನುವಂತ ಸಂದೇಶ ಕೊಟ್ಟಂತ ಉದಾಹರಣೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ರೆ ಅದು ಪುತ್ತೂರಿನಲ್ಲಿ ಮಾತ್ರ. ಪುತ್ತೂರು ತಾಲೂಕಿನ ಎಲ್ಲ ಶಾಲೆಗಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸ್ಗಳು, ಪುತ್ತೂರು ತಾಲೂಕಿನ ಎಲ್ಲ ಅಂಗನವಾಡಿಗಳಿಗೆ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕ. ಇದನ್ನು ಒಬ್ಬ ಶಾಸಕ ಇವತ್ತು ಬೇರೆ ಬೇರೆ ಇಲಾಖೆಯ ಅನುದಾನದಿಂದ ಮಾಡುವಂತ ಕೆಲಸ ಆಗಿದೆ. ನಮ್ಮ ವಿದ್ಯಾ ಕೇಂದ್ರಗಳ ಅಭಿವೃದ್ಧಿಗೆ 52 ಕೋಟಿ ಅನುದಾನವನ್ನು ಇವತ್ತು ಶಾಲೆ ಕಾಲೇಜುಗಳ ಕಟ್ಟಡಕ್ಕೆ ವಿನಿಯೋಗ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ವಿಶೇಷವಾಗಿ ಇವತ್ತು ಭಜನಾ ಮಂದಿರಗಳು, ಗರಡಿಗಳು, ಇವತ್ತು ನಮ್ಮ ಅಲ್ಲಿರುವಂತ ಬೇರೆ ಬೇರೆ ಸಾರ್ವಜನಿಕ ಭೂತಾರಾಧನೆ, ದೇವತಾರಾಧನೆ ಮಾಡುವಂತ ಆ ದೈವದ ಗುಡಿಗಳ ಅಭಿವೃದ್ಧಿ, ಅಲ್ಲಿಯ ಇಂಟರ್ಲಾಕ್ ಅಳವಡಿಕೆ ಒಂದು ಕ್ರಾಂತಿಯ ರೂಪದಲ್ಲಿ ಆಗಿದೆ ಅಂತೇಳಿ ಸಾರ್ವಜನಿಕರು ಇವತ್ತು ಒಬ್ಬ ಶಾಸಕನ ಮುಂದೆ ಹೇಳ್ತಾ ಇದ್ದಾರೆ. ಈ ರೀತಿಯ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರಣ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಾರಣ.
ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕಾರಣ. ಕೊಡುಗೆಗಳು ಪುತ್ತೂರಿನ ಜನತೆಗೆ ಇವತ್ತು ಕುಡಿಯುವ ನೀರಿಗೆ ಕೊಟ್ಟಂತ ಕೊಡುಗೆ, ಪುತ್ತೂರಿನಲ್ಲಿ ಇವತ್ತು 50 ಕೋಟಿಯ ಆ ಬ್ರಿಡ್ಜ್ ಕಮ್ ಬ್ಯಾರೇಜಿನ ನಿರ್ಮಾಣ, ಪುತ್ತೂರಿನಲ್ಲಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣಕ್ಕೆ 50 ಕೋಟಿ, ಅದೇ ರೀತಿಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ನಗರೋತ್ಥಾನದಲ್ಲಿ 35 ಕೋಟಿ ರೂಪಾಯಿಯನ್ನು ಕೊಡಬೇಕಿದ್ರೆ ಅದಕ್ಕೆ ನಮ್ಮ ಸಂಸದರು ಕೂಡ ಕಾರಣ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದೇನೆ ಬಂಧುಗಳೇ. ಈ ರೀತಿಯಾಗಿ ಬಹುಶಃ ಇವತ್ತು ಪುತ್ತೂರಿನ ಅಭಿವೃದ್ಧಿಗೆ ವಿಶೇಷವಾಗಿ ನಮ್ಮ ಸಂಸದರ ಮುಖಾಂತರ ಕೂಡ ಅನುದಾನಗಳು ಬಂದಿದೆ. ಇವತ್ತು ಪಾರದರ್ಶಕವಾಗಿ ಎಲ್ಲ ಸಮುದಾಯದವರನ್ನು, ಎಲ್ಲ ವಯೋಮಾನದವರನ್ನು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎನ್ನುವ ನೆಲೆಯಲ್ಲಿ ಇವತ್ತು ಅನುದಾನದ ಹಂಚಿಕೆ ಆ ಸಮಾನತೆಯ ಆಧಾರದಲ್ಲಿ ಇವ ನಾರವ ಎನ್ನದೆ ಇವ ನಮ್ಮವ ಎನ್ನೀರಂತ ನೋಡುವಂತ ಕೆಲಸ ಕೂಡ ಸಂಜೀವ ಮಠಂದವರು ಮಾಡಿದಾರೆ ಅಂತ ಹೇಳುವಂತ ಒಂದು ನಂಬಿಕೆ ನನಗಿದೆ ಬಂಧುಗಳೇ. ಈ ರೀತಿಯಾಗಿ ಪುತ್ತೂರಿನ ಜನತೆ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡ್ತಾರೆ ಎನ್ನುವಂತ ಭರವಸೆ ಕೂಡ ಇಟ್ಟಿದ್ದೇವೆ ನಾವು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಎನ್ನುವಂತ ಗ್ಯಾರಂಟಿ ನಮಗಿದೆ. ಇವತ್ತು ಕಾಂಗ್ರೆಸ್ಸಿನ ಬ್ಯಾನರ್ ಅನ್ನು ನಾವು ನೋಡಬಹುದು. ಏನು ಗ್ಯಾರಂಟಿ? ಲವ್ ಜಿಹಾದ್ ಗ್ಯಾರಂಟಿ ಕಾಂಗ್ರೆಸ್ ಬಂದ್ರೆ, ಟಿಪ್ಪು ಜಯಂತಿ ಗ್ಯಾರಂಟಿ ಬಂಧುಗಳೇ, ಶಾದಿ ಭಾಗ್ಯ ಗ್ಯಾರಂಟಿ ಬಂಧುಗಳೇ. ಬಿಜೆಪಿ ಬಂದ್ರೆ ಹಿಂದೂಗಳು ಬದುಕುವುದು ಗ್ಯಾರಂಟಿ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಆ ರೀತಿಯ ಸಂದೇಶವನ್ನು ಇಲ್ಲಿಂದ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿ ನಾನು ಮಾತನಾಡಿಸಿದರೆ ಜೈ ಹಿಂದ್. ಈಗ ನಮ್ಮನ್ನು ಉದ್ದೇಶಿಸಿ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಕರ್ನಾಟಕ ಇಂಧನ ಇಲಾಖೆ ಸಚಿವರು ಯುವ ನಾಯಕರು ಆಗಿರತಕ್ಕಂಥ ಶ್ರೀ ವಿ ಸುನಿಲ್ ಕುಮಾರ್ ಅವರಿಗೆ ವೇದಿಕೆ. ವಿಜಯ ಸಂಕಲ್ಪ ಯಾತ್ರೆಯ ನೇತೃತ್ವವನ್ನು ವಹಿಸಿರುವಂತಹ ಹಿರಿಯರಾದಂತಹ ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರೇ, ಜಿಲ್ಲಾಧ್ಯಕ್ಷ ಅಂತ ಸುದರ್ಶನ್ ಅವರೇ, ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಸಂಜೀವ್ ಮಟ್ಟಂದೂರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಈ ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಮೊನ್ನೆ ಚಾಮರಾಜನಗರದಿಂದ ಆರಂಭವಾಗಿರುವಂತಹ ವಿಜಯ ಸಂಕಲ್ಪ ರ್ಯಾಲಿ 5 ಜಿಲ್ಲೆಗಳನ್ನು ದಾಟಿ ಇವತ್ತು ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿದೆ. ಇದೇ ರೀತಿಯಾದಂತಹ 4 ರಥಯಾತ್ರೆಗಳು ಕರ್ನಾಟಕದಾದ್ಯಂತ ಓಡಾಟವನ್ನು ಆರಂಭ ಮಾಡಿದೆ. 19ನೇ ತಾರೀಕಿನ ಹೊತ್ತಿಗೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ 4 ರಥಯಾತ್ರೆಗಳು ಸಂಚಾರವನ್ನು ಮಾಡ್ತಾ ಬಿಜೆಪಿಗೆ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಈ ರಥಯಾತ್ರೆ ಸಂಚಾರವನ್ನು ನಡೆಸ್ತಾ ಇದೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿರುವಂತಹ ಬಿಜೆಪಿಯ ಸರ್ಕಾರ ಮಾಡಿರುವಂತಹ ಸಾಧನೆಗಳನ್ನು ಜನರಿಗೆ ತಿಳಿಸಬೇಕು. ತನ್ಮೂಲಕ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರಗಳು ಇದ್ದಾಗ ಎರಡೂ ಸರ್ಕಾರದ ಯೋಜನೆಗಳು ಜನರ ಮನೆಯ ಬಾಗಿಲಿಗೆ ಯಾವ ರೀತಿ ಬರುತ್ತೆ ಎನ್ನುವಂತ ಸಂಗತಿಗಳೆಲ್ಲವನ್ನೂ ಕೂಡ ತಿಳಿಸ್ತಾ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಜನ ಆಶೀರ್ವಾದವನ್ನ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ಲಿಕ್ಕೋಸ್ಕರ ಈ ರಥಯಾತ್ರೆ ಇವತ್ತು ಇಲ್ಲಿಗೆ ಬಂದಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಬಿಜೆಪಿ ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ಹಿಂದುತ್ವ ಮತ್ತು ಅಭಿವೃದ್ಧಿಯನ್ನ ಕಣ್ಮುಂದೆ ಇಟ್ಟುಕೊಂಡೇ ನಾವು ಆಡಳಿತವನ್ನ ನಡೆಸಿದಂತವರು. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನ ತನಕ ಈ
ಎರಡು ವಿಷಯದಲ್ಲಿ ಯಾವತ್ತೂ ಕೂಡ ನಾವು ರಾಜಿಯನ್ನ ಮಾಡಿಕೊಳ್ಳಿಲ್ಲ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿರ್ಬೋದು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿರ್ಬೋದು, ಯಾವ ಸಂಗತಿಗಳನ್ನ ಬಹಳ ವರ್ಷಗಳಿಂದ ಸಿದ್ಧಾಂತದ ರೂಪದಲ್ಲಿ ಹೇಳ್ತಾ ಬಂದಿದ್ವೋ ಅದನ್ನು ಆಡಳಿತಕ್ಕೆ ಬಂದಾಗ ಅದನ್ನು ಈಡೇರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಎರಡೂ ಸರ್ಕಾರಗಳು ಮಾಡ್ತಾ ಬಂದಿದೆ. ಚುನಾವಣೆಗಳು ಬಂತು ಅಂತೇಳಿ ಯಾವುದೋ ಚಪ್ಪಾಳೆಯನ್ನು ಹೊಡಿಸ್ಬೇಕು ಅಂತೇಳಿ ಭಾಷಣಗಳನ್ನ ನಾವು ಮಾಡಲಿಲ್ಲ. ಯಾವ ವಿಚಾರದ ಅಡಿನಲ್ಲಿ ಸಮಾಜವನ್ನ ಕಟ್ಟಬೇಕು ಅಂತೇಳಿ ಅವತ್ತಿನಿಂದ ಹೇಳ್ತಾ ಬಂದಿದ್ವಿ, ಅದೆಲ್ಲದನ್ನೂ ಕೂಡ ನಮ್ಮ ಸರ್ಕಾರದ ಕಾಲಾವಧಿಯಲ್ಲಿ ಮಾಡ್ತಾ ಬಂದಿದ್ದೇವೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಅಂತ್ಯೋದಯದ ಆಶಯ ಏನಿತ್ತು, ಗ್ರಾಮೀಣ ಪ್ರದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಸೌಲಭ್ಯಗಳನ್ನು ಕೊಡ್ತೀವಿ ಎನ್ನುವಂತ ಸಂಕಲ್ಪವನ್ನ ಅವತ್ತು ಅವ್ರು ಏನು ಮಾಡಿದ್ರು, ಇವತ್ತು ನೂರಾರು ಯೋಜನೆಗಳನ್ನ ಗ್ರಾಮದ ಕೊನೆಯ ವ್ಯಕ್ತಿಗೆ ತಲುಪಿಸುವಂತ ಪ್ರಯತ್ನಗಳು ಎರಡೂ ಸರ್ಕಾರದ ಮುಖಾಂತರ ಇವತ್ತು ಮಾಡ್ತಾ ಬಂದಿದ್ದೇವೆ. ನಾನು ಸುಮ್ಮನೆ ನೆನಪಿಸ್ತೇನೆ, ನಾನು ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರಗಳ ಅಧಿಕಾರಕ್ಕೆ ಬಂದಾಗ ಯಾವ ಯೋಜನೆಗಳು, ಯಾವ ಸಿದ್ಧಾಂತದ ಚಟುವಟಿಕೆಗಳನ್ನ ಕಾನೂನಿನ ರೂಪವನ್ನು ತರಲುವಂತ ಪ್ರಯತ್ನವನ್ನ ಮಾಡಿದ್ವಿ. ಇಲ್ಲಿ ಕೂತಿರುವಂತ ಸಾಕಷ್ಟು ಜನ ನನ್ನನ್ನು ಸೇರಿಸಿಕೊಂಡಂತೆ ನಾವು ಹಿಂದುತ್ವದ ಕಾರಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದ್ವಿ. ನಮ್ಮ ಸರ್ಕಾರ ಎರಡೂ ಕಡೆಗಳಲ್ಲಿ ಬಂದ ನಂತರ ನಾವು ಹಿಂದುತ್ವಕ್ಕೆ ಕೊಟ್ಟಂತ ಕೊಡುಗೆ ಏನು ಈ ಸರ್ಕಾರದಲ್ಲಿ? ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಎಷ್ಟು ವರ್ಷದ ಕನಸು, ಎಷ್ಟು ಜನರ ಬಲಿದಾನ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದು ನರೇಂದ್ರ ಮೋದಿ ಅವರ ಬಿಜೆಪಿಯ ಸರ್ಕಾರ. ಕಾಶಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿದ್ದು ನಮ್ಮ ಸರ್ಕಾರದ ಕಾಲದಲ್ಲಿ. ಉಜ್ಜಯಿನಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿದ್ದು ನಮ್ಮ ಸರ್ಕಾರದ ಕಾಲದಲ್ಲಿ. ಸಾಂಸ್ಕೃತಿಕ ಭಾರತ ಅಂತೇಳಿ ನಾವು ಏನು ಕರೀತಾ ಇದ್ವಿ, ಅದಕ್ಕೆ ನ್ಯಾಯವನ್ನ ಕೊಡುವಂತ, ಅದಕ್ಕೆ ಇನ್ನಷ್ಟು ಸೌಂದರ್ಯವನ್ನ ಕೊಡುವಂತ ಪ್ರಯತ್ನ ನಮ್ಮ ಸರ್ಕಾರದ ಕಾಲಾವಧಿಯಲ್ಲಿ ಅಭಿವೃದ್ಧಿಯ ಮುಖಾಂತರ, ಹಿಂದುತ್ವದ ಮುಖಾಂತರ ನಮ್ಮ ಸರ್ಕಾರ ಇವತ್ತು ಮಾಡಿದೆ. ಕರ್ನಾಟಕದಲ್ಲಿ ಕಳೆದ 4 ವರ್ಷಗಳಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಂತ ನಿಲುವುಗಳು, ಗೋಹತ್ಯೆ ನಿಷೇಧದ ಕಾನೂನನ್ನು ಜಾರಿಗೆ ತಂದಿದ್ದು ಬಿಜೆಪಿ ಸರ್ಕಾರ, ಮತಾಂತರದ ನಿಷೇಧದ ಕಾನೂನನ್ನು ಜಾರಿಗೆ ತಂದಿದ್ದು ಬಿಜೆಪಿ ಸರ್ಕಾರ, ಲವ್ ಜಿಹಾದಿಗೆ ಕಡಿವಾಣದ ಕಾನೂನನ್ನು ತಂದಿದ್ದು ಬಿಜೆಪಿ ಸರ್ಕಾರ, ಹನುಮಗಿರಿಗೆ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದು ಇದೇ ಬಿಜೆಪಿ ಸರ್ಕಾರ, ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕಾತಿಗೆ ಆದೇಶವನ್ನು ಕೊಟ್ಟಿದ್ದು ಇದೇ ಬಿಜೆಪಿ ಸರ್ಕಾರ. ನಾವು ಯಾವ ವಿಷಯವನ್ನ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿ ಹೇಳಿದ್ವೋ ಅದನ್ನು ಅಧಿಕಾರಕ್ಕೆ ಬಂದಾಗ ಪೂರೈಸುವಂತ ಕಾರ್ಯವನ್ನು ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಸರ್ಕಾರಿ ಗೋಶಾಲೆಯನ್ನು ಮಾಡಬೇಕು ಅಂತೇಳಿ ಯಾವ ಸರ್ಕಾರ ತೀರ್ಮಾನ ತೆಗೆದುಕೊಳ್ತು? ನಾವು ಅಧಿಕಾರಕ್ಕೆ ಬಂದಂತ 24 ಗಂಟೆಯ ಒಳಗೆ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ವಿ. ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರೀಯತೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ವಿ. ಮಠ ಮಂದಿರಗಳಿಗೆ, ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ವಿ. ಇದೆಲ್ಲದೂ ಕೂಡ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು. ಅದಕ್ಕೆ ಕಾನೂನು ರೂಪವನ್ನು ಕೊಡುವಂತ ಪ್ರಯತ್ನವನ್ನ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. ಇನ್ನು ಅಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಯಾವ ವಿಷಯದಲ್ಲಿ ನಮ್ಮ ಸರ್ಕಾರ ಕೊರತೆ ಮಾಡಿದೆ? 100ಕ್ಕೆ 100% ಮಾಡಿದೆ ಅಂತ ನಾನು ಹೇಳೋದಿಲ್ಲ. ಯಾವುದನ್ನ ಜನ ಅಪೇಕ್ಷೆ ಪಡ್ತಾ ಇದ್ರು, ಕಳೆದ ಬಾರಿಯ ಚುನಾವಣೆಗೆ ನಾವು ಮನೆ ಮನೆಗೆ ಹೋದಾಗ ಯಾವುದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ರು ಆ ಎಲ್ಲ ಯೋಜನೆಗಳನ್ನ ಜನರಿಗೆ ಕೊಡುವಂತ ಪ್ರಯತ್ನ ಮಾಡಿದವೆ. ನಾನು ಸುಮ್ಮನೆ ನೆನಪಿಸ್ತೇನೆ, 2-3 ವರ್ಷದ ಹಿಂದೆ ಕೊರೋನಾ ಬಂದಿತ್ತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ಜನರ ನೆರವಿಗೆ ಯಾರು ಬಂದಿದ್ರು? ಸರ್ಕಾರದ ರೂಪದಲ್ಲಿ ನಮ್ಮ 2 ಸರ್ಕಾರಗಳು. ಸಾಮಾಜಿಕ ಚಟುವಟಿಕೆಯನ್ನ ಬಿಜೆಪಿಯ ಕಾರ್ಯಕರ್ತ ಮನೆ ಮನೆಯಲ್ಲಿ ಮಾಡಿದ್ದು, ಕಾಂಗ್ರೆಸ್ಸಿನ ಕಾರ್ಯಕರ್ತ ಕೊರೋನಾದ ಸಂದರ್ಭಗಳಲ್ಲಿ ಗ್ರಾಮಗಳಲ್ಲಿ ಕಾಣಲೇ ಇಲ್ಲ. ನಾವು ಜನರಿಗೆ ಸೇವೆಯನ್ನ ಕೊಟ್ವಿ. 150 ಕೋಟಿ ಜನರಿಗೆ ವ್ಯಾಕ್ಸಿನ್ ಅನ್ನ ಉಚಿತವಾಗಿ ಕೊಟ್ಟಿದ್ದು ಯಾವ ಸರ್ಕಾರ ಸ್ವಾಮಿ? ಜಗತ್ತಿನ ಯಾವುದೇ ರಾಷ್ಟ್ರಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಅನ್ನು ಕೊಡಲೇ ಇಲ್ಲ. ಬಿಜೆಪಿ ಸರ್ಕಾರ ಉಚಿತವಾಗಿ 150 ಕೋಟಿ ಜನರಿಗೆ ವ್ಯಾಕ್ಸಿನ್ ಅನ್ನ 2 ಡೋಸ್ ವ್ಯಾಕ್ಸಿನ್ ಅನ್ನ ಕೊಟ್ಟಿದ್ದು. ಆ ಕೊರೋನಾದ ಸಂದರ್ಭದಲ್ಲಿ ಆರಂಭವಾದಂತ ಗರೀಬ್ ಕಲ್ಯಾಣ ಯೋಜನೆ ಇವತ್ತಿನ ತನಕ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೇಷನ್ ಕಾರ್ಡ್ಗಳಿಗೆ 5 ಕೆಜಿ ಅಕ್ಕಿ, 5 ಕೆಜಿ ಬೇಳೆಯನ್ನ ಕೊಟ್ಟಿದ್ದು ಯಾವ ಸರ್ಕಾರ ಅಂತ ಕೇಳಿದ್ರೆ ಇದೇ ಡಬಲ್ ಇಂಜಿನ್ ಸರ್ಕಾರ. ಕೊರೋನಾದ ಸಾಲಿನಲ್ಲಿ ಆರಂಭ ಆಗಿದಂತ ಯೋಜನೆ ಇವತ್ತಿಗೂ ಮುಂದುವರಿತಾ ಇದೆ.
ಕೃಷಿ ಸಮ್ಮಾನ್ ಯೋಜನೆ ಕೇಂದ್ರದ 6,000, ರಾಜ್ಯದ 4,000 ರೂಪಾಯಿ, ಒಟ್ಟು 10,000 ರೂಪಾಯಿ ಕೊಡುವಂತ ಯೋಜನೆ. ಗ್ರಾಮಗಳಲ್ಲಿ ಎಷ್ಟು ಸಾವಿರ ಮನೆಗಳಿಗೆ ಆ ಕೃಷಿ ಸಮ್ಮಾನ್ ಯೋಜನೆ ಇವತ್ತು ತಲುಪಿದೆ. ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತ ವಿದ್ಯಾನಿಧಿ ಯೋಜನೆ ಕಳೆದ ಬಜೆಟ್ನಲ್ಲಿ ನಮ್ಮ ಸರ್ಕಾರ ಘೋಷಣೆ ಮಾಡಿತು. ಜನ ಅದನ್ನ ಕೇಳಿದ್ರು. ಕೇವಲ ರೈತರಿಗೆ ಮಾತ್ರ ಅಲ್ಲ, ಇವತ್ತು ಟ್ಯಾಕ್ಸಿ ಚಾಲಕರಿಗೆ, ಟೈಲರಿಂಗ್ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಎಲ್ಲರಿಗೂ ಕೂಡ ವಿದ್ಯಾನಿಧಿ ಯೋಜನೆಯನ್ನು ವಿಸ್ತರಿಸಿದವೆ. ಕಾರ್ಮಿಕರಿಗೆ ಉಚಿತವಾದಂತಹ ಬಸ್ ಪಾಸ್ ಅನ್ನು ಕೊಟ್ಟಿದ್ದು ನಮ್ಮ ಸರ್ಕಾರ. ವಿದ್ಯುತ್ ರಹಿತ ಮನೆಗಳಿಗೆ ವಿದ್ಯುತ್ ಅನ್ನು ಕೊಡುವಂತ ಬೆಳಕು ಯೋಜನೆಯನ್ನು ಜಾರಿಗೆ ತಂದಿದ್ದು ನಮ್ಮ ಸರ್ಕಾರ. ಗ್ರಾಮಗಳಿಗೆ ಬೋರ್ವೆಲ್ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ಸಿನ ಕಾಲದಲ್ಲಿ. ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ 2024 ಹೊತ್ತಿಗೆ ಎಲ್ಲರ ಮನೆಗಳಿಗೆ ಪೈಪ್ಲೈನ್ ಮುಖಾಂತರ ನೀರು ಕೊಡ್ತೀವಿ ಅಂತ ಹೇಳಿದಂತ ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದ್ದು ಇದೇ ಡಬಲ್ ಇಂಜಿನ್ ಸರ್ಕಾರ. ಮನೆಗೆ ನೀರನ್ನು ಕೊಡುವಂತ ಕಲ್ಪನೆಯನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಗ್ರಾಮಗಳಿಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ರು, ನಾವು ಮನೆಗೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಜಲ್ ಜೀವನ್ ಮಿಷನ್ ಯೋಜನೆ ಅಡಿನಲ್ಲಿ ಇಡೀ ದೇಶಾದ್ಯಂತ ಮನೆಗೆ ನೀರು ಕೊಡುವಂತ ಯೋಜನೆಯನ್ನ, ಮನೆಗೆ ಗಂಗೆ ಎನ್ನುವಂತ ಯೋಜನೆ ಅಡಿನಲ್ಲಿ ಇವತ್ತು ಜಾರಿಗೆ ತರ್ತಾ ಇದ್ದೇವೆ. ನಮ್ಮೂರಿನಲ್ಲಿ 60 ವರ್ಷ ದಾಟಿದಂತ ವೃದ್ಧರು ಆ ವೃದ್ಧಾಪ್ಯ ವೇತನವನ್ನ ಪಡಿಬೇಕು ಅಂತಂದ್ರೆ ಯಾವುದೋ ತಹಸೀಲ್ದಾರ್ ಹತ್ರ ಇನ್ಯಾರ ಆರ್ಐ ಹತ್ರ ಹೋಗಬೇಕಾಗಿತ್ತು. ನಮ್ಮ ಸರ್ಕಾರ ತೆಗೆದುಕೊಂಡಂತ ಯೋಜನೆ ಏನು? ಮನೆಗೆ ಪಿಂಚಣಿ ಎನ್ನುವಂತ ಯೋಜನೆ ಅಡಿನಲ್ಲಿ ಯಾರಿಗೆ 60 ವರ್ಷ ತುಂಬುತ್ತೋ ಸ್ವತಃ ಅಧಿಕಾರಿಯೇ ಹೋಗಿ ಅರ್ಜಿಯನ್ನು ತೆಗೆದುಕೊಂಡು ಅವರ ಮನೆಯ ಬಾಗಿಲಿಗೆ ಪಿಂಚಣಿಯನ್ನು ತೆಗೆದುಕೊಳ್ಳುವಂತ ಯೋಜನೆಯನ್ನ ಕೊಟ್ಟಿದ್ದು ಯಾವ ಸರ್ಕಾರ? ನಾನು ಈ ರೀತಿ ಉದ್ದವಾಗಿ ಹೇಳಬಲ್ಲೆ ಯಾವ ಯೋಜನೆಗಳನ್ನು ಕೊಟ್ವಿ ಅಂತ. ಪಶ್ಚಿಮ ವಾಹಿನಿ ಯೋಜನೆ ಅಡಿನಲ್ಲಿ ಪುತ್ತೂರಿನಿಂದ ಬೈಂದೂರಿನ ತನಕ 5 ಕಿಲೋಮೀಟರ್ 10 ಕಿಲೋಮೀಟರ್ಗಳಿಗೆ ಒಂದೊಂದು ಕಿಂಡಿ ಅಣೆಕಟ್ಟನ್ನು ಮಾಡಿಕೊಟ್ಟಂತ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಬಿಜೆಪಿ ಸರ್ಕಾರ. ಈ ರೀತಿ ನೂರಾರು ಯೋಜನೆಗಳನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಬಂದಿದೆ. ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ನಮ್ಮ ಸರ್ಕಾರಗಳು ಮಾಡಿದೆ. ನಾನು ವಿನಂತಿ ಮಾಡ್ತೇನೆ, ಸಣ್ಣ ಪುಟ್ಟ ಗೊಂದಲಗಳು, ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡೋಣ. ಇವತ್ತು ಅಭಿವೃದ್ಧಿ ಪರವಾದಂತ ಯೋಜನೆಗಳು ಬೇಕು ಅಂತಂದ್ರೆ ಬಿಜೆಪಿ ಬೇಕು. ಇವತ್ತು ಕಾಂಗ್ರೆಸ್ಸಿನ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣ ಹೇಗಿತ್ತು? ಒಂದು ಬಾರಿ ಮತ್ತೊಮ್ಮೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ್ರೆ ಜಿಲ್ಲೆಯ ಪರಿಸ್ಥಿತಿ ಏನಾಗ್ಬೋದು, ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು? 18 ಜನ ಹಿಂದೂ ಕಾರ್ಯಕರ್ತರನ್ನ ಕಳ್ಕೊಂಡ್ವಿ. ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಮಾಡುವಂತ ಆಡಳಿತ ಬೇಕಾ? ಆ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದಂತ FI ಕಾರ್ಯಕರ್ತರನ್ನ, PFI ಕಾರ್ಯಕರ್ತರನ್ನ ಬಗ್ಗು ಬಡಿದಂತ ಸರ್ಕಾರದ ಆಡಳಿತ ಇವತ್ತು ಬೇಕಾ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು ಮುಂದಿನ ದಿನಗಳಲ್ಲಿ. ನಾವು ಇವತ್ತು PFI ಅನ್ನು ಬ್ಯಾನ್ ಮಾಡಿದ್ದು. ಯಾವುದು ಸಮಾಜ ದ್ರೋಹದ ಚಟುವಟಿಕೆಯನ್ನು ಮಾಡ್ತಾರೆ ಅಂತ ಕಾರ್ಯಕರ್ತರನ್ನ ವಿಜೃಂಭಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂತ ಸರ್ಕಾರ ಇದು. ಈ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಆಶೀರ್ವಾದವನ್ನು ಕೇಳ್ತಾ ವಿಜಯ ಸಂಕಲ್ಪ ಯಾತ್ರೆ ಇವತ್ತು ಹೊರಟಿದೆ. ಮುಂದಿನ ತಿಂಗಳು ಮೇ ತಿಂಗಳ ಮೊದಲ ವಾರದಲ್ಲಿ ಚುನಾವಣೆ ಬರುತ್ತೆ. ನಮ್ಮ ಬೂತ್ಗಳಲ್ಲಿ ನಾವೇ ಅಭ್ಯರ್ಥಿಗಳು, ನಮ್ಮ ಬೂತ್ಗಳಲ್ಲಿ ನಾನೇ ಅಭ್ಯರ್ಥಿ ಎನ್ನುವಂತ ಸಂಕಲ್ಪವನ್ನ, ಭಾವನೆಗಳನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋಣ. ಕಾಂಗ್ರೆಸ್ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡುವಂತ, ಸಮಾಜ ಘಾತಕ ಶಕ್ತಿಗಳು ವಿಜೃಂಭಿಸುವಂತ, ಅಭಿವೃದ್ಧಿ ಶೂನ್ಯವಾದಂತ ಆಡಳಿತ ಮತ್ತೊಮ್ಮೆ ನಿರ್ಮಾಣ ಆಗೋದು ಬೇಡ. ಅಂತಾದ್ರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಆಡಳಿತದ, ಒಂದೇ ಭಾವನೆಯ, ಒಂದೇ ಸಿದ್ಧಾಂತದ ಸರ್ಕಾರಗಳು ಬರಬೇಕಾಗಿದೆ. ಆ ಕಾರಣಕ್ಕೆ ನಾಡಿದ್ದು ನಡೆಯುವಂತ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿಯ ಶಾಸಕರನ್ನ, ಬಿಜೆಪಿಯನ್ನ ಗೆಲ್ಲಿಸೋದ್ರ ಮುಖಾಂತರ ಡಬಲ್ ಇಂಜಿನ್ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇನ್ನು ಮುಂದೆ ನಮ್ಮನ್ನು ಉದ್ದೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂಥ ಸುದರ್ಶನ್ ಅವರು ಮಾತಾಡಬೇಕಂತ ವಿನಂತಿ. बोलो भारत माता की, बोलो भारत माता की, भारतीय जनता पार्टी की वंदे वंदे, नरेंद्र मोदी जी के, JP नड्डा जी के, नलिन कुमार कटील जी के, BS येडियुरप्पा जी के, बोलो भारत माता की. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ
ನಡೆಯುತ್ತಿರುವಂತಹ ವಿಜಯ ಸಂಕಲ್ಪ ಯಾತ್ರೆಯ ಸಮಾವೇಶದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ನಾಯಕರು ಕೆ.ಎಸ್. ಈಶ್ವರಪ್ಪನವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಾರ್ಕಳದ ಶಾಸಕರಾಗಿರುವಂತಹ ಸನ್ಮಾನ್ಯ ಸುನಿಲ್ ಕುಮಾರ್ ಅವರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಂಜೀವ ಮಠಂದೂರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪ್ರತಾಪ್ ಶಿವನಾಯಕ್ ಅವರೇ, ಪುತ್ತೂರಿನ ಮಾಜಿ ಶಾಸಕಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ರವರೇ, ಈ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರುವಂತಹ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ಆಳ್ವರವರೇ, ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ ಜಗನ್ನಿವಾಸ್ ರಾವ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಾರ್ಟಿಯ ಎಲ್ಲ ಮುಖಂಡರೇ, ಸೇರಿರುವಂತಹ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ವಿಜಯ ಸಂಕಲ್ಪ ಯಾತ್ರೆ ಸುಳ್ಯದ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರವೇಶ ಮಾಡಿ ಈಗ ಸಮಾವೇಶದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಯಾತ್ರೆ ಕೇವಲ ರೋಡ್ ಶೋ ಮಾಡಲಿಕ್ಕೆ ಅಥವಾ ಸಮಾವೇಶವನ್ನು ಮಾಡಲಿಕ್ಕೆ ಆಯೋಜನೆಗೊಂಡಿರುವಂಥ ಯಾತ್ರೆ ಅಲ್ಲ. ಮುಂದೆ ಬರುವಂತಹ ಕರ್ನಾಟಕ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 150ಕ್ಕೂ ಮಿಕ್ಕಿ ಸ್ಥಾನಗಳನ್ನು ಪಡೆದು ಅಧಿಕಾರವನ್ನು ಪಡಿಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಲಿಕ್ಕೆ ಸೇರಿರುವಂತಹ ಯಾತ್ರೆ ಇದು. ಪುತ್ತೂರಿನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಆಯ್ಕೆಯಾಗಿ ಬರಬೇಕು ಎನ್ನುವ ಸಂಕಲ್ಪವನ್ನು ಮಾಡಲಿಕ್ಕೆ ಸೇರಿರುವಂತಹ ಸಮಾವೇಶ ಇದು. ಈಗ ತಾನೇ ಸುನಿಲ್ ಕುಮಾರ್ ಅವರು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಜಗತ್ತು ಭಾರತವನ್ನು ನೋಡುವ ರೀತಿಯಲ್ಲಿ, ಜಗತ್ತು ಉಳಿಬೇಕಾದ್ರೆ ಭಾರತ ಉಳಿಬೇಕು, ಭಾರತವೇ ಮುಖ್ಯ ಎನ್ನುವ ರೀತಿಯಲ್ಲಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ತಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಈ ಸಮಾವೇಶದಲ್ಲಿ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿದೆ ಬಂಧುಗಳೇ. ಭಾರತೀಯ ಜನತಾ ಪಾರ್ಟಿಯ ಹಿಂದೆ ಇದ್ದಂತಹ ಜನಸಂಘ ಈ ದೇಶದಲ್ಲಿ ಸ್ಥಾಪನೆಯಾದದ್ದು ಈ ದೇಶ ಉಳಿಯಬೇಕು, ಈ ದೇಶದ ಸಂಸ್ಕೃತಿ ಉಳಿಯಬೇಕು, ಈ ದೇಶದ ಪರಂಪರೆ ಉಳಿಬೇಕು, ಈ ದೇಶದ ಭೂಭಾಗ ಉಳಿಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಕೊಂಡು ಜನಸಂಘ ಪ್ರಾರಂಭವಾಯಿತು. ಕಾಶ್ಮೀರದ ಉಳಿವಿಗೋಸ್ಕರ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಆಯಿತು. ಆದರೆ ಇವತ್ತು ಬಲಿದಾನ ವ್ಯರ್ಥ ಆಗಲಿಲ್ಲ. ಆ ಕಾಶ್ಮೀರ ಭಾರತದಲ್ಲಿ ಉಳಿದಿದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವ ಕಾರಣ ಅಂತ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಎನ್ನುವಂತ ಘೋಷಣೆಯನ್ನು ಮಾಡಿದರು. ಆದರೆ ಘೋಷಣೆಯಾಗಿ ಉಳಿಯಿತು ಬಂಧುಗಳೇ. ಜೈ ಜವಾನ್ ಎನ್ನುವ ಘೋಷಣೆಯನ್ನ ಈ ದೇಶದಲ್ಲಿ ಅನುಷ್ಠಾನ ಮಾಡಿದ್ದು ಅದು ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ನಾವು ಆತ್ಮವಿಶ್ವಾಸದಿಂದ ಹೇಳ್ಕೊಳ್ಬಹುದು ಬಂಧುಗಳೇ. ಜೈ ಕಿಸಾನ್, ಈ ದೇಶದ ಬೆನ್ನೆಲುಬು ರೈತ ಹಸನಾಗಬೇಕು, ರೈತನ ಬಾಳು ಬೆಳಕಾಗಬೇಕು ಎನ್ನುವ ದೃಷ್ಟಿಯಿಂದ ಈ ದೇಶದಲ್ಲಿ ರೈತರಿಗೆ ಬೇಕಾಗಿ ಅನೇಕ ವಿನೂತನವಾದಂತಹ ಯೋಜನೆಗಳನ್ನು ತಂದಿರುವಂಥದ್ದು ಕೇಂದ್ರ ಸರ್ಕಾರ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಅಂತ್ಯೋದಯದ ಪರಿಕಲ್ಪನೆಯನ್ನು ಈ ದೇಶದ ಮುಂದೆ ಇಟ್ಟರು. ಸರ್ಕಾರದ ಸವಲತ್ತು ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಬೇಕು ಎನ್ನುವ ಸಂಕಲ್ಪವನ್ನ ತೊಟ್ಟಿರುವಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಕನಸನ್ನ ಈ ದೇಶದಲ್ಲಿ ನನಸು ಮಾಡಿದ್ಯಾರು ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಯಡಿಯೂರಪ್ಪರ ನೇತೃತ್ವದ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಕೇಂದ್ರದ ಎಲ್ಲ ಯೋಜನೆಗಳನ್ನ ಕರ್ನಾಟಕದಲ್ಲಿ ವ್ಯವಸ್ಥಿತವಾಗಿ ಅನುಷ್ಠಾನವನ್ನು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ಉಳಿಬೇಕಾದರೆ
ಬಿಜೆಪಿಗೆ ಭರವಸೆ ಎನ್ನುವ ಧ್ಯೇಯವನ್ನು ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿರೋಧ ಪಕ್ಷವನ್ನು ಎದುರಿಸ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆ, ವಿಶೇಷವಾದ ಯೋಜನೆಗೆ ಇವತ್ತು ತಲೆ ತಗ್ಗಿಸಿದಂಥ ವಿರೋಧ ಪಕ್ಷಗಳು ಇವತ್ತು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಅನ್ನು ಇಟ್ಕೊಂಡು ಹೋಗುವಂತಹ ದುಸ್ಥಿತಿ ಇವತ್ತು ಕಾಂಗ್ರೆಸ್ಗೆ ಬಂದಿದೆ ಅಂತ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಗ್ಯಾರಂಟಿ ಕಾರ್ಡ್ ಅನ್ನು ಇಟ್ಕೊಂಡು ಮನೆ ಮನೆಗೆ ಹೋಗುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಯಾಕೆ ಬಂದಿದೆ? ಈ ದೇಶದ ರಾಷ್ಟ್ರೀಯ ವಿಚಾರಧಾರೆಯನ್ನು ಬಿಟ್ಟರು, ಈ ದೇಶದ ಸಂಸ್ಕೃತಿಯನ್ನು ಬಿಟ್ಟರು, ಈ ದೇಶದ ಮೂಲ ಪರಂಪರೆಯನ್ನು ಬಿಟ್ಟರು, ಈ ದೇಶದ ಸಂಸ್ಕೃತಿ, ಈ ದೇಶದ ಆಧ್ಯಾತ್ಮಿಕ ಚಿಂತನೆ, ಇದನ್ನ ಉಳಿವಿಗೋಸ್ಕರ, ಇದರ ಬೆಳವಣಿಗೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಸಂಕಲ್ಪವನ್ನು ತೊಟ್ಟುಕೊಂಡು ಆವತ್ತಿನಿಂದ ಇವತ್ತಿನ ತನಕ ತನ್ನ ಸಿದ್ಧಾಂತದಲ್ಲಿ ವ್ಯತ್ಯಾಸವನ್ನು ಮಾಡದೆ, ತನ್ನ ಕಾರ್ಯಪದ್ಧತಿಯನ್ನು ಬದಲು ಮಾಡದೆ, ನಿತ್ಯ ನಿರಂತರ ಪರಿಶ್ರಮದ ಮುಖಾಂತರ ಇವತ್ತು ಕೇಂದ್ರದಲ್ಲಿ ಮತ್ತೆ ಅನೇಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಬಂಧುಗಳೇ, ಈಶಾನ್ಯ ರಾಜ್ಯಗಳು ಮೊನ್ನೆ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಈಶಾನ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟರು. ಕಳೆದ 6 ದಶಕಗಳಿಂದ ಆ ದೇಶವನ್ನು, ಆ ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಕಮ್ಯುನಿಸ್ಟ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ನೀಡದೆ, ಸಂಪರ್ಕ ರಸ್ತೆಯ ವ್ಯವಸ್ಥೆಯನ್ನು ಮಾಡದೆ, ವಿದ್ಯಾಭ್ಯಾಸವನ್ನು ನೀಡದಂಥ ಈಶಾನ್ಯ ರಾಜ್ಯದ ಜನತೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ಬೆಂಬಲವನ್ನು ಕೊಡ್ತಾ ಬಿಜೆಪಿಯಿಂದ ಈ ರಾಜ್ಯ ಉಳಿತದೆ, ನಮ್ಮ ಬದುಕು ಹೊಸನಾಗ್ತದೆ ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡು ಈಶಾನ್ಯ ರಾಜ್ಯದ ಎಲ್ಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಡುವುದರ ಮುಖಾಂತರ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ಎನ್ನುವ ಧ್ಯೇಯವನ್ನು ಇಟ್ಕೊಂಡು ನರೇಂದ್ರ ಮೋದಿ ಅವರು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆ ಕೆಲಸಕ್ಕೆ ಈ ದೇಶದ ಸಮಸ್ತ ಜನತೆ ಬೆಂಬಲ ಕೊಡುವಂತಹ ಸುವರ್ಣ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕೆಲವೇ ದಿನಗಳಲ್ಲಿ ವಿಧಾನಸಭೆಯ ಚುನಾವಣೆ ಬರ್ತದೆ. ನಮ್ಮೆಲ್ಲ ಸಮಸ್ಯೆಗಳನ್ನು ಬದಿಗಿಟ್ಟು ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಯ ಯೋಜನೆಯ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗಿದೆ. ಆದರೂ ಕೂಡ ಅನೇಕ ಅಭಿವೃದ್ಧಿಯ ಕಾರ್ಯಗಳು ಬಾಕಿ ಇರಬಹುದು. ಅನೇಕ ಕಡೆ ತೋಡುಗಳ ರಚನೆ ಆಗಲಿಕ್ಕೆ ಇರಬಹುದು, ರಸ್ತೆಗಳಿನ ಅವಶ್ಯಕತೆ ಇರಬಹುದು. ಆದರೆ ರಸ್ತೆ, ದೀಪ ಇದನ್ನೆಲ್ಲ ಬದಿಗಿಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸದ ಉಳಿವಿಗೋಸ್ಕರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನ ನಮ್ಮ ಶಾಸಕ ಅಭ್ಯರ್ಥಿಯನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಸಂಕಲ್ಪವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಕೈ ಜೋಡಿಸ್ತಾ ಇರುವಂತಹ ತಮ್ಮೆಲ್ಲ ಶ್ರಮವನ್ನ, ಅಮೂಲ್ಯವಾದ ಸಮಯವನ್ನ ಬಿಜೆಪಿಗೆ ನೀಡುತ್ತಿರುವಂತಹ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ತಲೆಬಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಕರ್ನಾಟಕದ ಬಿಜೆಪಿಯ ಮಾಜಿ ಅಧ್ಯಕ್ಷರು, ಮಾಜಿ ಸಚಿವರು, ಶಿವಮೊಗ್ಗ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ನಮ್ಮೆಲ್ಲರ ಹಿರಿಯರಾದಂಥ KS ಈಶ್ವರಪ್ಪ ಅವರಿಂದ ಭಾಷಣ. ದಕ್ಷಿಣ ಕನ್ನಡಕ್ಕೆ ಬಂದರೆ ಒಂದು ರೀತಿಯ ರಾಷ್ಟ್ರೀಯ ಪ್ರೇರಣೆ ನಮಗೆ ಸಿಗುತ್ತೆ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮನ್ನು ನೋಡಿ ನಾವು ಕೂಡ ಕಲ್ತ್ಕೊಂಡಿದ್ದು. ಎಲ್ಲಿಯ ರಾಷ್ಟ್ರದ್ರೋಹಿಗಳನ್ನು, ಅವ್ರ ಚಟುವಟಿಕೆಗಳನ್ನು ಮೆಟ್ಟೋದಕ್ಕೆ ನೀವೇನು ಪ್ರಯತ್ನ ಮಾಡಿದ್ರೋ, ಸ್ವಲ್ಪ ರಾಷ್ಟ್ರದ್ರೋಹಿಗಳು ಅವ್ರ ಚಟುವಟಿಕೆಗಳ ಶಿವಮೊಗ್ಗ ಜಿಲ್ಲೆಗೆ ವಿಸ್ತರಣೆ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರು. ಆದರೆ ದಕ್ಷಿಣ ಕನ್ನಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ರಾಜ್ಯದ ರಾಷ್ಟ್ರಭಕ್ತರ ಏಕತೆ, ರಾಷ್ಟ್ರಭಕ್ತರ ಆಸೆ, ಕರ್ನಾಟಕ ರಾಜ್ಯ ಸರ್ಕಾರ
ಈ ದೇಶದ್ರೋಹಿ PFIನ ಬ್ಯಾನ್ ಮಾಡೋದ್ರಲ್ಲಿ ಯಶಸ್ವಿ ಆದವು ಅನ್ನೋದಕ್ಕೆ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಮ MLA ಮಠಂದೂರವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಹೋದರು. ಇನ್ನೂ ಹೇಳಕ್ಕೆ ಬಿಟ್ಟಿದ್ರೆ ಭಾಳ ಹೇಳೋದಿದೆ. ಬರೀ ಪುತ್ತೂರು ಕ್ಷೇತ್ರ ಅಲ್ಲ, ಇಡೀ ಕರ್ನಾಟಕದ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋದರೂ ಕೂಡ 1,000 ಕೋಟಿಗಿಂತನೂ ಕಡಿಮೆ ಅಭಿವೃದ್ಧಿ ಕೆಲಸ ಮಾಡಿದಂಥ ಒಂದು ಕ್ಷೇತ್ರವೂ ಉಳಿದಿಲ್ಲ. ಕುಡಿಯೋ ನೀರಿರ್ಬೋದು, ರಸ್ತೆ ಇರ್ಬೋದು, ಶೌಚಾಲಯಗಳಿರ್ಬೋದು, ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು ಹೇಳ್ತಾ ಹೋಗ್ಬೋದು. ಆದರೆ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಮಾಡಲೇಬೇಕು ಜನರಿಗೆ, ಮತ್ತೊಂದು ಕಡೆ ಭಾರತೀಯ ಸಂಸ್ಕೃತಿ ಮತ್ತು ರಾಷ್ಟ್ರವನ್ನು ಉಳಿಸ್ಬೇಕು, ಇದಕ್ಕೆ ಸ್ವತಂತ್ರ ಬಂದಿತ್ತು. ನಮ್ಗೆ ಅನೇಕ ಕಾಂಗ್ರೆಸ್ಸಿಗರು ಕೇಳ್ತಾರೆ, ಯಾಕ್ರಿ BJPಗೆ ಓಟ್ ಕೊಡಬೇಕು, ಯಾರೀ ನಿಮ್ಮ ಲೀಡರು, ಎಷ್ಟು ಭ್ರಷ್ಟಾಚಾರ ಮಾಡ್ತಿದ್ರಿ, ನಿಮ್ಗೆ ಯಾಕ್ರಿ ಕೊಡಬೇಕು, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ? ನಿಜ, ಅವ್ರಿಗೆ ಉತ್ತರ ಕೊಡೋದಕ್ಕೆ ಇಂಥ ಸಭೆಗಳೇ ಬೇಕು ನನಗೆ. ಯಾರು ನಿಮ್ಮ ಲೀಡರು ಅಂತ ಪ್ರಶ್ನೆ ಕೇಳ್ತಾರಲ್ಲ, ಖಾಸಗಿ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ವಿಶ್ವದಲ್ಲಿ ಭಾರತದ ಸಂಸ್ಕೃತಿಯನ್ನು ಮೇಲ್ದರ್ಜೆಗೆ ತಗೊಂಡೋದಂಥ ವ್ಯಕ್ತಿ ನರೇಂದ್ರ ಮೋದಿ, ನಿಜಕ್ಕೂ ನಾವು ಮೆಚ್ಚಬೇಕು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಅಮಿತ್ ಶಾ ಒಂದು ರೀತಿ ಉಕ್ಕಿನ ಮನುಷ್ಯ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಿಟ್ಟರೆ ದೇಶದ ರಕ್ಷಣೆಯನ್ನು ಮಾಡೋ ದಿಕ್ಕಿನಲ್ಲಿ ಅಗ್ರಗಣ್ಯ ನಾಯಕ ಯಾರು ಅಂದರೆ ಅಮಿತ್ ಶಾ. ಇದನ್ನು ಅವರು ಒಪ್ತಾರೆ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಿಮ್ಮ ಲೀಡರ್ ಯಾರ್ರಿ, ಯಾರೂ ಇಲ್ಲ ನಿಮಗೆ ಅಂದ ತಕ್ಷಣ ನಾವು ಇಬ್ಬರೇ ಅನ್ನೋಂಥ ಮಾತು ಹೇಳ್ತಾರೆ. ನಿಜ, ಅವರಿಬ್ಬರು. ಭಾರತ ಒಂದು ಕಾಲದಲ್ಲಿ ವಿದೇಶದ ಹತ್ರ ಕೈ ಚಾಚ್ತಾ ಇದ್ರು ಸಾಲಕ್ಕೋಸ್ಕರ. ಇವತ್ತು ಭಾರತ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಸಾಲವನ್ನು ತೀರಿಸಿ ನಾವು ಅನೇಕ ರಾಷ್ಟ್ರಗಳಿಗೆ ಸಾಲ ಕೊಡಷ್ಟು ಇವತ್ತು ನಾವು ಶ್ರೀಮಂತರಾಗಿದ್ದೀವಿ. ಇದು ಭಾರತದ ವಿಶೇಷತೆ. ವಿಜ್ಞಾನ ದೃಷ್ಟಿಯಿಂದನೂ ಕಮ್ಮಿ ಇಲ್ಲ. ಆಧುನಿಕ ವಿಜ್ಞಾನದಲ್ಲಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಂದ ನಮ್ಮ ದೇಶದ ಸೈನಿಕರಿಗೆ ಶಸ್ತ್ರಾಸ್ತ್ರಗಳು ತರ್ತಾ ಇದ್ವಿ. ನಮ್ಮ ರಾಷ್ಟ್ರದ ಸೈನಿಕರಿಗೆ ಅವ್ರಿಗೆ ಏನು ಬೇಕು ಎಲ್ಲವನ್ನು ಕೊಡ್ತಾ ಇವತ್ತು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಶಸ್ತ್ರಾಸ್ತ್ರಗಳನ್ನು ನಾವು ತಯಾರು ಮಾಡೋದಂತ ಕಳಿಸಿರೋಂಥ ಸ್ಥಿತಿ ಇವತ್ತು ಭಾರತಕ್ಕೆ ಬಂದಿದೆ. ನನಗಿನ್ನೂ ನೆನಪಿದೆ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು. ನಿಮಗೂ ಅನೇಕರು ನೆನಪಿರಬಹುದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಗಡಿ ಭಾಗದಲ್ಲಿ ನಮ್ಮ ಸೈನಿಕರೊಬ್ಬರನ್ನ ಪಾಕಿಸ್ತಾನದವ್ರು ಹೊಡೆದು ಕೊಂದುಬಿಟ್ರು. ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಪ್ರಶ್ನೆ ಕೇಳ್ತಾರೆ ಮನಮೋಹನ್ ಸಿಂಗಿಗೆ, ಪಾಕಿಸ್ತಾನದವ್ರು ನಮ್ಮ ಸೈನಿಕರನ್ನು ಹೊಡೆದು ಕೊಂದಾಕ್ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಅಂದಾಗ ಮನಮೋಹನ್ ಸಿಂಗ್ ಹೇಳ್ತಾರೆ, ನಾವಿನ್ನೂ ಕ್ರಮ ತಗೊಂಡಿಲ್ಲ, ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಗೆ ಪತ್ರ ಬರೆದಿದ್ದೇವೆ, ಅವ್ರು ಏನು ಕ್ರಮ ಅಂತ ಹೇಳ್ತಾರೋ ಅವಾಗ ನಾವು ಕ್ರಮ ತಗೋತೀವಿ. ಇದು ಮಾನ್ಯ ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ ಅವರ ಹೇಳಿಕೆ. ನಿಜಕ್ಕೂ ನಮಗೆಲ್ಲ ತುಂಬ ನೋವಾಯಿತು. ನಮ್ಮ ದೇಶವನ್ನು ಕಾಯಕ್ಕೆ ಹೋಗ್ತಿರೋಂಥ ಸೈನಿಕರ ಜೀವಕ್ಕೆ ಬೆಲೆ ಇಲ್ವಾ ಈ ದೇಶದಲ್ಲಿ ಏನಂತ ಒಂದು ನೋವು ಅವತ್ತಿತ್ತು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗಲೂ ಕೂಡ ಇದೇ ತಲೆಹರಟೆ ಪಾಕಿಸ್ತಾನದ ಸೈನಿಕರು ಮಾಡಿದ್ರು. ನಮ್ಮ ದೇಶದ ಒಬ್ಬ ಸೈನಿಕರನ್ನು ಹೊಡೆದಾಕಿದ್ರು. ನರೇಂದ್ರ ಮೋದಿ ವಿಶ್ವಸಂಸ್ಥೆಗೇನು ಕೇಳಕ್ಕೆ ಹೋಗಲಿಲ್ಲ. ನಮ್ಮ ದೇಶದ ಎಲ್ಲ ಸೈನ್ಯದ ಅಧಿಕಾರಿಗಳಿಗೆ ನೇರವಾಗಿ ಒಂದು ಆದೇಶ ಕೊಟ್ಟರು, ಒಬ್ಬ ಸೈನಿಕನ ಮುಟ್ಟಿದ್ರೆ
100 ಸೈನಿಕರನ್ನ ಪಾಕಿಸ್ತಾನದವ್ರನ್ನ ತೆಗೆದು ಬಿಡಿ, ಯಾರನ್ನೂ ಕೇಳಬೇಡಿ. ಇದು ರಾಷ್ಟ್ರಭಕ್ತಿಯ ಸಂಕೇತ. ಪಾಕಿಸ್ತಾನ ಬಾಲ ಬಿಚ್ಚಲಿ ನೋಡೋಣ. ಈಗಿರ್ಲಿ, ಸತ್ತೋಗಿದೆ ಬಿಡಿ ಪಾಕಿಸ್ತಾನ. ಆಗಲೂ ಕೂಡ ನಮ್ಮ ಸುದ್ದಿ ಬರಲಿಲ್ಲ. ಯಾಕೆ? ಶಸ್ತ್ರಾಸ್ತ್ರಗಳಿದ್ದಾವೆ. ಪ್ರಧಾನಮಂತ್ರಿಯವರು ನಿಮ್ಮ ಜೀವವನ್ನು ಯಾರ ತೆಗಿಯಕ್ಕೆ ಪ್ರಯತ್ನ ನಡೆಸಿದ್ರೆ ಅವ್ರನ್ನ ಹೇಳ್ದೆ ಕೇಳದೆ ನೀವು ತೆಗೆದಾಕ್ಬಿಡಿ ಅಂತ ಆದೇಶ ಕೊಟ್ಟಾಗ ಯಾವನ್ ಬಂದು ಬಾಲ ಬಿಚ್ತಾನೆ ಪಾಕಿಸ್ತಾನದವನು? ಆಗ ಭಾರತ ಮತ್ತು ಪಾಕಿಸ್ತಾನ, ಹಿಂದೂಸ್ತಾನ್ ಪಾಕಿಸ್ತಾನದ ವಿಭಜನೆ ಆದಂಥ ಸಂದರ್ಭದಲ್ಲಿ ಆ ಸೊಕ್ಕಿನ ಜಿನ್ನ ಒಂದು ಹೇಳಿಕೆ ಕೊಟ್ಟಿದ್ದ, ನಿಮ್ಗೆ ಇನ್ನೂ ನೆನಪಿರ್ಬೋದು. हंसते लिए पाकिस्तान, लड़ते लेंगे हिंदुस्तान. हंसते लिए पाकिस्तान, लड़ते लेंगे हिंदुस्तान. ಇವ್ರ ಅಪ್ಪನ ಮನೆ ಆಸ್ತಿ ಹಿಂದೂಸ್ತಾನ. ಮುಟ್ಟಕ್ಕೆ ಬರಲಿ ನೋಡ್ರ ತಾಕತ್ತಿದ್ರೆ. ಭಾರತ ಯಾವತ್ತೂ ಕೂಡ ನಾವು ಯಾರು ಸುದ್ದಿಗೆ ಹೋಗಿಲ್ಲ. ಆದರೆ ನಮ್ಮ ಸುದ್ದಿ ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋ ತನಕನೂ ಕೂಡ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸೈನಿಕರು ಅಂದ್ಕೊಂಡಿದ್ರು. ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ ನಂತರ ಯಾವುದೇ ದೇಶ, ಪಾಕಿಸ್ತಾನ, ಚೈನಾ ನಮ್ಮ ಸುದ್ದಿಗೆ ಬಂದರೆ ನಾವು ಬಿಡಲ್ಲ ಅನ್ನೋಂಥ ಅಂಶ ಇಡೀ ವಿಶ್ವಕ್ಕೆ ಗೊತ್ತಾಯಿತು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋ ತನಕ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ, ಕ್ರಿಶ್ಚಿಯನ್ ರಾಷ್ಟ್ರಗಳಿರಲಿ, ಮುಸಲ್ಮಾನ್ ರಾಷ್ಟ್ರಗಳಿರಲಿ, ಅವರೆಲ್ಲರೂ ಕೂಡ ಪಾಕಿಸ್ತಾನ ಜೊತೆಗಿದ್ದರು. ಭಾರತ ಒಬ್ಬಂಟಿಗರು. ನರೇಂದ್ರ ಮೋದಿ ಒಬ್ಬರೇ. ಇಡೀ ವಿಶ್ವ ಪಾಕಿಸ್ತಾನ ಜೊತೆಗಿತ್ತು. ಈಗೇನು ಪರಿಸ್ಥಿತಿ? ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳ ಸ್ನೇಹವನ್ನು ಬೆಳೆಸಿ, ಮುಸಲ್ಮಾನ್ ರಾಷ್ಟ್ರ ಇರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು, ಅವರಷ್ಟು ಜನನ್ನು ಪ್ರೀತಿ, ವಿಶ್ವಾಸವನ್ನು, ಸ್ನೇಹವನ್ನು ತಗೊಂಡು ಇವತ್ತು ಇಬ್ಬರು ಮಾತ್ರ ಹೊರಗಡೆ ಇದ್ದಾರೆ. ಒಂದು, ಇಡೀ ವಿಶ್ವ ಇವತ್ತು ನರೇಂದ್ರ ಮೋದಿನ ಇಷ್ಟಪಟ್ಟರೆ, ಒಂದು ಪಾಕಿಸ್ತಾನ ನರೇಂದ್ರ ಮೋದಿನ ದ್ವೇಷ ಮಾಡ್ತಾ ಇದೆ, ಇನ್ನೊಂದು ಸಿದ್ದರಾಮಯ್ಯನವರು ದ್ವೇಷ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದ್ರಲ್ಲಿ ಒಂದು ಅಂಶ ತಪ್ಪಿದ್ರೆ ನಾನು ಎಲ್ಲಿ ಬೇಕಾದ್ರೆ ಕ್ಷಮೆ ಕೇಳ್ತೀನಿ. ಏನು ಹೇಳ್ತಾರೆ ನರೇಂದ್ರ ಮೋದಿಗೆ? ನರಹಂತಕ. ಯಾರನ್ನು ಕೊಂದಿದ್ರು ನರೇಂದ್ರ ಮೋದಿ? ಯಾರು ದೇಶದ್ರೋಹಿಗಳು ಅವ್ರನ್ನ ಈ ದೇಶದಲ್ಲಿ ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದಂತ ಗಂಡದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈ ಸಭೆ ಮುಖಾಂತರ ಮನೆ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾನೆ. ಇನ್ನೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ, ಏಕವಚನದಲ್ಲಿ ಮಾತಾಡಿದ್ರೆ, ನರಹಂತಕ ಅಂದ್ರೆ ನಿಮ್ಮ ನಾಲ್ಗೆಯನ್ನು ಕಿತ್ತು ಬಿಸಾಕ್ಬೇಕಾಗತ್ತೆ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶ ಗಂಡು ಮೆಟ್ಟಿನ ನಾಡು. ಒಂದು ಕಾಲದಲ್ಲಿ ಕಾಂಗ್ರೆಸ್ ಹಾಗೆ ಇತ್ತು. ಕಾಂಗ್ರೆಸ್ ಅಂದ ತಕ್ಷಣ ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಹೆಸರು ಕೇಳಿದ್ರೆ ಮೈ ಝುಮ್ ಅನ್ನೋದು. ಈಗಿನ ಕಾಂಗ್ರೆಸ್ ನಾಯಕರಾರ್ರಿ? ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕು ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದು ಬೇಲಲ್ಲಿರೋಂಥ DK ಶಿವಕುಮಾರ್ ಬಾರ್ನಲ್ಲಿ ಬಡದಾಟ ಮಾಡಿ ಪರಪ್ಪನ ಹಾಕಿರಾಗಿ ಹೋಗಿ ಬಂದಂತ ನಲಪಾಡು ಯುವ ಕಾಂಗ್ರೆಸ್ ಅಧ್ಯಕ್ಷ, ಈತ KPCC ಅಧ್ಯಕ್ಷ. ಈ KPCC ಅಧ್ಯಕ್ಷ ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ನಾಯಕರು. ನಾಚಿಕೆ ಆಗಬೇಕು ಕಾಂಗ್ರೆಸ್ಸಿಗರಿಗೆ. ಇನ್ನೂ ಅವ್ರ ಜೊತೆ ಕಾಂಗ್ರೆಸ್ನಲ್ಲಿ ಇದಿರಲ್ಲ ನೀವು. ಯಾಕೆ ಕಾಂಗ್ರೆಸ್ನಲ್ಲಿ ಇದ್ದೀರಿ? ಇಡೀ ದೇಶ ಇವತ್ತು ಕಾಂಗ್ರೆಸ್ಸಿನ ಮುಕ್ತ ಆಗ್ತಾ ಇದೆ. ಈಶಾನ್ಯ ರಾಷ್ಟ್ರಗಳು, ಗುಡ್ಡಗಾಡ ಪ್ರದೇಶ, ಅತಿ ಹೆಚ್ಚು ಕ್ರಿಶ್ಚಿಯನ್ಸ್ ಇರೋಂಥ ರಾಜ್ಯ. 160 ಸ್ಥಾನಕ್ಕೆ 3 ರಾಜ್ಯದಲ್ಲಿ ಚುನಾವಣೆ ಆಯಿತು. 6 3 18 180.
ಎಷ್ಟು ಸೀಟ್ ತಗೊಂಡ್ರು ಕಾಂಗ್ರೆಸ್ಸು? ಒಂದು ರಾಜ್ಯದಲ್ಲಿ 1 ಸೀಟು, ಇನ್ನೊಂದು ರಾಜ್ಯದಲ್ಲಿ 2 ಸೀಟು, ಇನ್ನೊಂದು ರಾಜ್ಯದಲ್ಲಿ 4 ಸೀಟು. 4, 3, 7 ಸೀಟು. 180ರಲ್ಲಿ ತಗೊಂಡಂಥ ಕಾಂಗ್ರೆಸ್ಸು 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆಯಲ್ಲ, ಇದು ರಾಷ್ಟ್ರಭಕ್ತರ ಪಕ್ಷ ಅಂತ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಬೆಂಬಲ ಕೊಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಚುನಾವಣೆಗೆ ಹೋದ್ರು, ನಮ್ಮ ನಾಯಕರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ನಾಯಕರು ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಉತ್ತರ ಪ್ರದೇಶ ಚುನಾವಣೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋದ್ರು. 395 ಸೀಟು. ಎಷ್ಟು ಸೀಟ್ ತಗೊಂಡ್ರು ಕಾಂಗ್ರೆಸ್ನವರು? ಒಂದೂ ಇಲ್ಲ. ಡಿಪಾಸಿಟ್ ಎಷ್ಟು ತಗೊಂಡ್ರು? 4. 391 ಸೀಟಲ್ಲಿ ಡಿಪಾಸಿಟ್ ಕಳ್ಕೊಂಡ್ರು. ಇಂಥ ಕಾಂಗ್ರೆಸ್ಸಿನ ನಾಯಕರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ನಾನು ಮನೆ ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಇಮ್ಮಿಡಿಯೇಟ್ ನೀವು ಪುತ್ತೂರು ಬಂದು ಇಲ್ಲಿ ಪ್ರಚಾರಕ್ಕೆ ಬರ್ರಪ್ಪ ಅಂತ ಕರಿತೀನಿ ನಾನು. ಅವ್ರ ಮಕ್ಕ ನೋಡಿ ಓಟ್ ಯಾರು ಕೊಡಲ್ಲ. ಇಷ್ಟೊಂದು ಜನ ರಾಷ್ಟ್ರಭಕ್ತರು ಇಲ್ಲಿ ಕೂತಿದ್ದೀರಿ. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ರು, ಅವತ್ತು ಅವೆಲ್ಲ ಕೂಡ ನೋಡಿರ್ಬೇಕು. ನಮ್ಮ ಸಭೆಗೆ ಜನ ಬರ್ತಿಲ್ರಿ, ಏನಾರು ಮಾಡಿ ಒಂದು 500 ರೂಪಾಯಿ ದುಡ್ಡು ಕೊಟ್ಟು ಕರ್ಕೊಂಬರ್ರಿ. ಇದು ಅವ್ರ ಪರಿಸ್ಥಿತಿ. ದಕ್ಷಿಣ ಕರ್ನಾಟಕಕ್ಕೆ ಬಂದರೆ, ಪುತ್ತೂರಿಗೆ ಬಂದರೆ ಈ ರೀತಿ ರಾಷ್ಟ್ರಭಕ್ತರು ಯಾರದೇ 1 ರೂಪಾಯಿ ಆಸೆ ಪಡೆದೇನೆ ದೇಶವನ್ನು ಉಳಿಸ್ತೀವಿ ಅಂತೇಳಿ 1,000 ಗಟ್ಟಲೆ ಬಂದಿದ್ದೀರಲ್ಲ, ನಿಮಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೇನೆ. ಈ ರೀತಿ ದೇಶಭಕ್ತರ ಸಂಘಟನೆಯನ್ನು ಕಟ್ಕೊಂತ ಬಂದಿದ್ದೀವಿ. ಇಂಥ ನಾಯಕರು ನಮಗೆ, ಅಂಥ ನಾಯಕರು ಅವರಿಗೆ. ಭ್ರಷ್ಟಾಚಾರಿಗಳು 40%. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು ಎಲ್ಲರೂ ಕೂಡ ಕೇಳಿದ್ರು, ಅಪ್ಪ ಒಂದೇ ಒಂದು ಉದಾಹರಣೆ ಕೊಡ್ರಿ, 40% ತಗೊಂಡಿದ್ದ ದಾಖಲೆ ಸಮೇತ. ಕೊನೆಗೂ ಕೊಡಲಿಲ್ಲ. ನಿಮ್ಮ ಪರಿಸ್ಥಿತಿ ಏನು? ನ್ಯಾಯಮೂರ್ತಿ ಕೆಂಪಣ್ಣ ವರದಿ ಕೊಟ್ಟಿದ್ದಾರೆ. ಅರ್ಕಾವತಿನಲ್ಲಿ 800 ಎಕರೆ ಭೂಮಿನ ಡಿನೋಟಿಫೈ ಮಾಡಿ 8,000 ಕೋಟಿಯನ್ನು ಲೂಟಿ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. BJP ಬಗ್ಗೆ ಮಾತಾಡ್ತೀರಿ. ಯಾವತ್ತು ಮತ್ತೆ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ DK ಶಿವಕುಮಾರ್. ಯಾಕೆ ಜೈಲಿಗೆ ಹೋಗಿದ್ರಿ? ನಿಮ್ಮ ನಾಯಕರಿಗೆ ಕೇಳ್ರಿ. ಇದು ಉತ್ತರ ಶಿವಕುಮಾರ್ದು. ಏನೇನು ಅಧಿಕಾರ ಇಲ್ಲ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡೋದಿಕ್ಕೆ. ಅಭಿವೃದ್ಧಿ, ನಾನು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದಾಗ. ಈ ಮಾತು ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು. ಮತ್ತೆ ಯಾಕಪ್ಪ ಚಾಮುಂಡೇಶ್ವರಿ ಸೋತೋದೆ? ನೀನು ಸೋತ್ಲಿಲ್ಲ, ನಿಮ್ಮ ಪಕ್ಷದ ಕಾಂಗ್ರೆಸ್ಸಿನ ನಾಯಕರೇ ನಿನ್ನ ಸೋಲಿಸಿದ್ರು. ಯಾಕೆ ಸೋಲಿಸಿದ್ರು ಅಂದರೆ, ಕೊರಟಗೆರೆಯಲ್ಲಿ ಪರಮೇಶ್ವರ್ ಸ್ಪರ್ಧೆ ಮಾಡಿದಾಗ ಇವನೇನಾರು ಗೆದ್ದುಬಿಟ್ರೆ ಮುಖ್ಯಮಂತ್ರಿಗೆ ಅಡ್ಡ ಬರ್ತೇನೆ ಅಂತ ಅಂದ್ಕೊಂಡು ಇವರೇ ದುಡ್ಡು ಕೊಟ್ಟು ಕಾಂಗ್ರೆಸ್ಸಿನ ಕೆಲವು ಯುವಕರನ್ನ, ವಿಶೇಷವಾಗಿ ಅವರ ಕುರುಬರ ಸಮಾಜದ ಯುವಕರನ್ನ ಬಿಟ್ಟರು. ಎಲ್ಲೂ ಕೂಡ ಪರಮೇಶ್ವರ್ ಗೆಲ್ಲಬಾರ್ದು ಈ ದಿಕ್ಕಿನಲ್ಲಿ ಪ್ರಯತ್ನ. ಪರಮೇಶ್ವರ್ ಸೋತರು. ಸೋತ ಮೇಲೆ ಒಂದ್ಸರಿ ಸಿಕ್ಕರು. ಕೇಳಿದೆ, ನಮ್ಮ ಸ್ನೇಹ ಇದೆ, ಯಾಕಣ್ಣ ಸೋದೆ ಅಂದೆ. ಅವ್ರು ಹೇಳಿದ್ದೇ ಭಾಷೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಪತ್ರಕರ್ತರು, ಹಂಗೆ ಬರಿಬೇಡಿ. ನನ್ನ ಮಗ ಸೋಲಿಸ್ಬಿಟ್ಟಪ್ಪ ನನ್ನ ಮಗ ಸಿದ್ದರಾಮಯ್ಯ ನನ್ನ ಸೋಲಿಸ್ಬಿಟ್ಟ. ಅಲ್ಲ, ಬರೆದ್ರು ನನ್ಗೇನು ಬೈದಾರ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀರಿ ಅಂದರೆ ಅವ್ರ ಭಾಷೆ ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಹೇಳಿದ್ದೀನಿ. ಚಾಮುಂಡೇಶ್ವರಿ ಚುನಾವಣೆ ಬಂತು. ಸೋತು ಸುಸ್ತಾಗಿದ್ದಂಥ ಪರಮೇಶ್ವರ್ ಅವರು ಬಾಲ ತುಳಿದಂಥ ಹಾವಾಗಿದ್ದರು. ಕಾಯ್ತಾ ಇದ್ರು ಚಾಮುಂಡೇಶ್ವರಿ ಬರಲಿ ಅಂತ. ಸಿದ್ದರಾಮಯ್ಯ ಸೋಲಿಸಿದ್ರು. ಅದೇ ರೀತಿ ಸಿದ್ದರಾಮಯ್ಯ ನಾನು ಭಾಳ ಸರಿ ಊಟನೂ ಮಾಡ್ತೀವಿ ಒಟ್ಟಿಗೆ. ಕೇಳಿದೆ ನಾನು, ಏನಣ್ಣ ಇದು ಚುನಾವಣೆ, ಅದು ಹೆಂಗೆ ಸೋತ್ಬಿಡೇನಿ ನೀನು ಅಂತ. ಅದೇ ಪದ, ಆ ಸುಳ ಮಗ, ಸಾರಿ
ಇಲ್ಲಿ ಸಭೆಯಲ್ಲಿ ಹೇಳ್ಬಾರ್ದು ಅಂದ್ರೆ ನಾವು ಪ್ರಾಮಾಣಿಕ ಅವ್ರು ಹೇಳಿದ ಪದಗಳು ಹೇಳ್ಬೇಕಾಗತ್ತೆ. ಅವನಪ್ಪ ನಾನು ಸೋಲಿಸಿದ್ದು, ನೀನು ಅವನು ಸೋಲಿಸ್ತೀಯ, ಅವನು ನೀನು ಸೋಲಿಸ್ತೀಯ. ಇದು ಕಾಂಗ್ರೆಸ್. ಆದರೆ ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ, ಚಾಕು ಹಾಕಂತ ವ್ಯವಸ್ಥೆ ಕಾಂಗ್ರೆಸ್ ಅಲ್ಲಿದೆ, ಭಾರತೀಯ ಜನತಾ ಪಾರ್ಟಿಲಿಲ್ಲ. ಇಷ್ಟೊತ್ತಂಕ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಆನಂದ ಆಯ್ತು ನನಗೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಹೆಸರುಗಳನ್ನ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಅಂಥವರೆಲ್ಲ ಈ ಪಕ್ಷವನ್ನು ಕಟ್ಟೋದಕ್ಕೆ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರು. ದೀನ್ ದಯಾಳ್ ಉಪಾಧ್ಯಾಯರು ರೈಲಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಅವರ ಶರೀರದ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಮೊಘಲ್ ಸರಾಯ್ನಲ್ಲಿ ಬಿಸಾಕೋದ್ರು. ಯಾಕೆ? ಈ ವ್ಯಕ್ತಿ ಏನಾದರೂ ಉಳಿದ್ರೆ ನಮ್ಮ ಕಾಂಗ್ರೆಸ್ಸಿಗೆ ಉಳುಗಾಲ ಇಲ್ಲ ಅಂತ ಅವತ್ತೇ ಕಾಂಗ್ರೆಸ್ಸಿಗೆ ಕಮ್ಯುನಿಸ್ಟ್ರಿಗೆ ಅನಿಸಿತ್ತು, ಕೊಲೆ ಮಾಡಿಬಿಟ್ರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಾಶ್ಮೀರ ವಿಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜೈಲಲ್ಲಿ ಸತ್ರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗರು ಹೇಳ್ತಾರೆ, BJPಯ ಒಬ್ಬ ವ್ಯಕ್ತಿನೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟನೇ ಮಾಡಿಲ್ಲ. DK ಶಿವಕುಮಾರ್, ಸಿದ್ದರಾಮಯ್ಯನವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ 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 ಮೈಯಾಗಿರೋ ರಕ್ತ ಎಲ್ಲ ಕಳ್ಕೊಂಡ್ಬಿಟ್ಟಾರ ಪಾಪ. ಯಾರ ಬಗ್ಗೆ ನಾನು ಮಾತಾಡ್ತಿದ್ದೀನಿ? ಯಾವ ವಿಚಾರವನ್ನು, ಸಿದ್ಧಾಂತವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಯುವಕರನ್ನ ಜಾಗೃತಿ ಮಾಡಿ ಇಡೀ ದೇಶದಲ್ಲಿ 10 ಕೋಟಿ ಸದಸ್ಯರನ್ನ ಪಡೆದಂತ ಮೊದಲನೇ ಒಂದು ರಾಜಕೀಯ ಪಕ್ಷ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ. 10 ಕೋಟಿ ಸದಸ್ಯರು. ಎಲ್ಲರೂ ಆಸೆ ಒಂದೇ, ಭಾರತವನ್ನ, ಸ್ವತಂತ್ರ ಭಾರತವನ್ನ ವಿಶ್ವ ಗುರು ಮಾಡಬೇಕು ಅಂತ ಅನ್ಕೊಂಡು ಎಲ್ಲಾ ಜನನು BJP ಬಂದು ಸೇರ್ತಾ ಇದ್ದಾರೆ. ಸಂಘಟನೆ ಒಂದ್ ಕಡೆ, ನಾಯಕತ್ವ ಮತ್ತೊಂದು ಕಡೆ ಸಂಘಟನೆ. ಅಭಿವೃದ್ಧಿ ಬಗ್ಗೆ ನಾನು ವಿವರಕ್ಕೆ ಹೋಗಲ್ಲ. ನಾನು ಪ್ರತಿದಿನ ಪತ್ರಿಕೆಯಲ್ಲಿ ಓದ್ತಾನೆ ಇದ್ದೀರಿ, ಎಷ್ಟು ರೈಲುಗಳು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ, ಎಷ್ಟು ವಿಮಾನ ನಿಲ್ದಾಣಗಳು ಆಗ್ತಾ ಇದ್ದಾವೆ, ಎಷ್ಟು ಕೌಶಲ್ಯಾಭಿವೃದ್ಧಿ ಮುಖಾಂತರ ನೌಕರಿಗಳು ಸಿಗ್ತಾ ಇದೆ, ಯಾವ ರೀತಿ ಕುಡಿಯೋ ನೀರು ಕೊಡ್ತಾ ಇದ್ದಾರೆ ಜಲ್ ಜೀವನ್ ಮಿಷನ್ ಮುಖಾಂತರ. ಎಲ್ಲವನ್ನ ನಾನು ವಿವರಕ್ಕೆ ಹೋಗಲ್ಲ. ಆದರೆ ಅಭಿವೃದ್ಧಿ ಆಗ್ತಾ ಇರೋದು ನಾಗಾಲೋಟ ನೋಡಿದಾಗ ಹಳ್ಳಿಯಲ್ಲಂತ ರೈತನ ಮಗ ಹೇಳ್ತಾನೆ ಮೋದಿ 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 ಅಂತ ಕೂಗ್ತಾನೆ. ಅವ್ರ ಅಪ್ಪ ಕಾಂಗ್ರೆಸ್, ಅವ್ರ ಮಗ ಹೇಳ್ತಾನೆ, ಅವನ ಹೆಂಡತಿ ಹೇಳ್ತಾಳೆ ನಾನು BJP, ನಾನು ಮೋದಿ ಬೆಂಬಲ ಕೊಡ್ತೇನೆ. ವಿಧಾನಸೌಧ ನಡೀತಾ ಇರೋಂಥ ಸಂದರ್ಭದಲ್ಲಿ ಮೊನ್ನೆ ಒಬ್ಬ ಕಾಂಗ್ರೆಸ್ಸಿನ MLA ನನ್ನ ಪಕ್ಕದಲ್ಲಿ ಬಂದು ಕೂತರು. ಏನಣ್ಣ ಬಂದೆ ಅಂದೆ. ನನಗೆ ಸಾಕಾಗೋಗಿದೆ ಮಾರ, ನಾನು ಹೊರಗಡೆ ನಾನು ಹೆಂಗಾರು ಎದುರಿಸ್ಬೋದು, ಮನೆಗೆ ನನಗೆ ಕಷ್ಟ ಅಂತ. ಯಾಕೆ ಅಂದೆ. ನನ್ನ ಹೆಂಡತಿನೂ ಮೋದಿ ಅಂತೇಳೆ, ನನ್ನ ಮಗನೂ ಮೋದಿ ಅಂತಾನೆ, ನಾನು ಯಾಕೆ ಚುನಾವಣೆ ನಿಂತ್ಕೋಬೇಕು ಅಂತ ಕೇಳ್ತಾನವನು. ಯಾಕೆ ನಿಂತ್ಕೋತೀಯ, ಬಂದ್ಬಿಡು BJPಗೆ ಅಂದೆ. ಸಾಮಾನ್ಯ ಜನರ ಮನಸ್ಸಿನಲ್ಲಿ ಇವತ್ತು ನರೇಂದ್ರ ಮೋದಿ ಹೊಕ್ಕಿದ್ದಾರೆ. ದುಡ್ಡು ಕೊಟ್ಟಲ್ಲ, ತನ್ನ ವೈಯಕ್ತಿಕ ಜೀವನವನ್ನೇ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ನಾಯಕರು ಅಂತ ಇಡೀ ದೇಶ ಆನಂದ ಪಡ್ತಾ ಇದೆ. ಅಂತ ನಾಯಕರು, ಈ ರೀತಿ ಕಾರ್ಯಕರ್ತರು ದೇವ್ರಿಗೂ ಸಿಗಲ್ರಿ. ಇಂಥ ಕಾರ್ಯಕರ್ತರು ದೇವ್ರಿಗೂ ಸಿಗಲ್ಲ. ಕಾಂಗ್ರೆಸ್ ಮಿತ್ರರು ಹೇಳ್ತಾರೆ, ಚುನಾವಣೆ ಬಂತು ಅಂದ ತಕ್ಷಣ ಪ್ರತಿಯೊಬ್ಬರು ಮನೆಗೂ ನಾನು ಹೋಗಬೇಕು, ಮನೇಲಿ ಮಲ್ಕೊಂಡಿರ್ತಾನ ಅವನು, ಅವನಿಗೆ ದುಡ್ಡು ಕೊಟ್ಟು ಕಾರ್ ಕೊಟ್ಟು ಹೊರಡಿಸ್ಬೇಕು ಅಂತ. ನಮ್ಮ ಕಾರ್ಯಕರ್ತರು, ನಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ, ಆಗಲೇ ಇಡೀ ರಾಜ್ಯದ ಒಂದು ಪ್ರತಿ ವೋಟರ್ ಲಿಸ್ಟನ್ನು ತಗೊಂಡು ಒಂದೊಂದು ಬೂತಲ್ಲಿ 7-8 ಮನೆ ಬರುತ್ತೆ, ಪ್ರತಿ ಮನೆಗೂ ಹೋಗಿ ನೀನು BJP ವೋಟ್ ಮಾಡಬೇಕು, ಮನೆ ಹೋಗಿ ಭೇಟಿ ಮಾಡ್ಯಾರ. ಯಾರೂ ಅವನು ಹೇಳಿಲ್ಲ. ಯಾಕೆ? ಈ ರಾಜ್ಯವನ್ನ, ದೇಶವನ್ನ ರಕ್ಷಣೆ ಮಾಡಂತ ಪಾರ್ಟಿ BJP. ಇದೊಂದೇ ಕಾರಣಕ್ಕೆ ಇಷ್ಟು ದೊಡ್ಡ ಸಂಘಟನೆ ಕೆಲಸ ಮಾಡ್ತಾ ಇದೆ. ತಮಾಷೆ ಮಾಡೋರು, ಲಾಠಿ ಗೋಲಿ ಕಾಯಂಗೆ, ಮಂದಿರ್ ವಹಿ ಬನಾಯಂಗೆ, ಈ ಘೋಷಣೆಗಳನ್ನು ಕೂಗ್ತಾ ಇರೋಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ನಾನು ಯಡಿಯೂರಪ್ಪನ ನೇತೃತ್ವದಲ್ಲಿ ನಾವು ಒಂದಿಷ್ಟು ಜನ ಅದೇ ಘೋಷಣೆಗಳು ಕೂಗಿ ವಿಧಾನಸೌಧಕ್ಕೆ ಹೋದ್ವಿ. ಕೇಸರಿ ಶಾಲ್ ಹಾಕ್ಕೊಂಡು ವಿಧಾನಸೌಧಕ್ಕೆ ಹೋದಾಗ ಬಂದರು ನೋಡ್ರಿ ನಕಲಿ ರಾಮ್ ಭಕ್ತರು, ಕಾಂಗ್ರೆಸ್ನವ್ರು ನಕಲಿ ರಾಮ್ ಭಕ್ತರು. ಇದೇ ರೀತಿ ಬಂತು ಪ್ರಶ್ನೆ, ಇವರೇನು ರಾಮ ಮಂದಿರ ಕಟ್ಟೋದಿಲ್ರಿ? ಅಲ್ಲಿ ಚುನಾವಣೆ ಬಂದಾಗ ರಾಮ ಮಂದಿರ ಅವರೇ ನೆನಪಾಗತ್ತೆ. ಒಬ್ಬ ಪ್ರಶ್ನೆನೂ ಕೇಳ್ಬಿಟ್ಟು, ರಾಮ ಅಲ್ಲಿ ಹುಟ್ಟಿದಾನೆ ಅನ್ನೋದಕ್ಕೆ ಸಾಕ್ಷಿ ಏನು? ಪ್ರಶ್ನೆ. ಯಾವ್ದಾರ ಹಳ್ಳಿಗೆ ಹೋಗಿ ಒಬ್ಬ ಅಜ್ಜಿ ಕೇಳ್ರೆ ಹೇಳ್ತಾಳೆ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದಾನೆ ಅಂತ. ಈ ಕಾಂಗ್ರೆಸ್ನವ್ರಿಗೆ ಗೊತ್ತಿರಲಿಲ್ಲ. ಈ
ಪ್ರಶ್ನೆ ಕೇಳಿದ್ರು, ನನಗೂ ಬಹಳ ಸಿಟ್ಟು ಬಂತು. ಹೆಣ್ಮಕ್ಳು ತಪ್ಪು ತಿಳ್ಕೊಬೇಡಿ, ನಿಮ್ಮ ಅಪ್ಪಗೆ ನೀನು ಹುಟ್ಟಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ದೆ ಅವತ್ತು. ಸಾಕ್ಷಿ ಬೇಕಂತೆ, ರಾಮ ಹುಟ್ಟಿದ ಜಾಗ ಅದೇ ಅಯೋಧ್ಯೆನೇ ಎಲ್ಲಿ ಅಂತ. ರಾಮ ಮಂದಿರ ಆಗ್ತಾ ಇದೆ, ಇನ್ನೇನು ಜನವರಿ 24ಕ್ಕೆ ನಾನು ಹೋಗ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರ ಮನೆಗೆ, ಡಿ ಕೆ ಶಿವಕುಮಾರ್ ಮನೆಗೆ. ಅಪ್ಪ, ನರೇಂದ್ರ ಮೋದಿಗೆ ಬೈದಿದ್ಯಾ, ರಾಮ ಮಂದಿರ ನಕಲಿ ರಾಮ ಮಂದಿರ ಅಂತ ಕರೆದಿದ್ದೀರಿ, ಎಲ್ಲ ದೇವ್ರಿಗೂ ಬೈದಿದ್ದೀರಿ, ಕುಂಕುಮ ಇಟ್ಕೊಂಡ್ರೆ ತಪ್ಪು ಅಂತಿದ್ರಿ, ಭಾರತೀಯ ಸಂಸ್ಕೃತಿಗೆ ಬೈದಿರಿ, ಪುರೋಹಿತ ಶಾಹಿ ಅಂತಂದ್ರಿ, ಮನು ಒಂದು ವ್ಯವಸ್ಥೆ ಅಂತ ಕರೆದ್ರಿ. ನೀವು ಎಲ್ಲ ಮಾಡಿ ಬಹಳ ಪಾಪ ಮಾಡಿದ್ದೀರಿ. 2024ಕ್ಕೆ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ನೀವಿಬ್ರು ಅಲ್ಲಿ ಬಂದು ನೀವು ಮಾಡಿರೋಂಥ ಪಾಪ ತೊಳ್ಕೊಳ್ಳಿ ಅಂತ ಅವ್ರಿಗೆ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ ಸಣ್ಣ ಕೆಲಸ ಅಲ್ಲ ದೇಶ ರಕ್ಷಣೆ ಅಂದರೆ, ಸಣ್ಣ ಕೆಲಸ ಅಲ್ಲ ಭಾರತೀಯ ಸಂಸ್ಕೃತಿಯ ರಕ್ಷಣೆ ಅಂತಂದ್ರೆ. ಒಂದೊಂದೇ ಕಾನೂನು ತಂದಂಥ ಸಂದರ್ಭದಲ್ಲಿ ಆನಂದ ಪಡಬೇಕು. ಏನು ಹೇಳ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ, ಸಭೆಯಲ್ಲಿ? BJPನ ಈ ಚುನಾವಣೆಯಲ್ಲಿ ನಾವು ಸೋಲಿಸ್ತೀವಿ ಭಾಳ ಸರಿ ಹೇಳ್ಬಿಟ್ಟಿದ್ದಾರೆ. 28 ಲೋಕಸಭಾ ಚುನಾವಣೆ ಪಾರ್ಲಿಮೆಂಟಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ವಿಧಾನಸಭೆಯಲ್ಲೇ ನನಗೆ ಪ್ರಶ್ನೆ ಕೇಳಿದ್ರು. ನಾನು ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ತಿಗೆ, ಈಶ್ವರಪ್ಪನವ್ರು ಎಷ್ಟು ಸೀಟ್ರಿ ಗೆಲ್ತೀರಿ ಲೋಕಸಭೆಗೆ? ನನಗೂ ಅವ್ರು ಕೇಳ್ತಿರೋ ಸ್ಟೈಲ್ ನೋಡಿ ಗಾಬರಿ ಆಯ್ತು. ಯಾಕಣ್ಣ ಅಂದೆ. 28 ಸೀಟ್ನಲ್ಲಿ ನೀವು ಒಂದೂ ಸೀಟ್ ಗೆಲ್ಲಲ್ಲ, 28ಕ್ಕೆ 28 ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸೊಕ್ಕಿನ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಚುನಾವಣೆಗೆ ಮುಗಿದಾಗ ನೆಕ್ಸ್ಟ್ ಅಸೆಂಬ್ಲಿ ಬಂದಂಥ ಸಂದರ್ಭದಲ್ಲಿ ಕೇಳಿದೆ ನಾನು, ಅಣ್ಣ ಎಷ್ಟು ಸೀಟ್ ಗೆದ್ರಿ ನೀವು ಅಂತ. ಅವ್ರ ಸೀಟ್ ಗೆದ್ದಿದ್ದು 1, ನಾವು ಸೀಟ್ ಗೆದ್ದಿದ್ದು 25. ದೇಶದ ಜನ ಧರ್ಮವನ್ನು ಯಾರು ಉಳಿಸ್ತಾರೆ, ದೇಶವನ್ನು ಯಾರು ಉಳಿಸ್ತಾರೆ ಅನ್ನೋದನ್ನ ನೋಡಿ ವೋಟ್ ಮಾಡ್ತಾರೆ. ಇವ್ರ ದುಡ್ಡು, ಇವರು ಹೆಂಡ ಕೂರಿಸೋದು, ಜಾತಿ, ಇದನ್ನ ಯಾವುದು ನೋಡಲ್ಲ ದೇಶದ ಜನ. 28ಕ್ಕೆ 25 ಸೀಟು, ಒಂದೇ ಒಂದು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ವಿಜಯದಶಮಿ ಉತ್ಸವ ಮೈಸೂರಲ್ಲಿ ಚಾಮುಂಡಿಯ ಮೆರವಣಿಗೆ ಸಂದರ್ಭ. ಆ ಒಂದು ಚಾಮುಂಡಿ ಮೆರವಣಿಗೆ ಉದ್ಘಾಟನೆ ಮಾಡಿ ಸಿದ್ದರಾಮಯ್ಯ ಹೊರಗೆ ಬಂದಾಗ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಇವತ್ತು ಚಾಮುಂಡಿಯ ಒಂದು ಇದನ್ನ ಉದ್ಘಾಟನೆ ಮಾಡಿದ್ದೀರಿ, ಈ ಅಸೆಂಬ್ಲಿ ಚುನಾವಣೆ ಆದ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಇದನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಪತ್ರಕರ್ತರು ಕೇಳಿದ ಉತ್ತರ ಕೊಡ್ತಾರೆ, ಇವತ್ತು ಮುಖ್ಯಮಂತ್ರಿ ಆಗಿ ನಾನು ಉದ್ಘಾಟನೆ ಮಾಡಿದ್ದೀನಿ, ಅಸೆಂಬ್ಲಿ ಚುನಾವಣೆ ಆದ್ಮೇಲೆ ಮತ್ತೆ ನಾನೇ ಮುಖ್ಯಮಂತ್ರಿ ಆಗಿ ಉದ್ಘಾಟನೆ ಮಾಡ್ತೀನಿ. ಮುಖ್ಯಮಂತ್ರಿ ಆಗಿದ್ರಲ್ಲಿ ಚಾಮುಂಡೇಶ್ವರಿ ನೆಗೆದು ಬಿದ್ದೋದ್ರು. ಅವ್ರ ಕಾರ್ಯಕರ್ತರ ಸೋಲಿಸಿದ್ರು. ಮೊನ್ನೆ ಚಾಮುಂಡೇಶ್ವರಿ ಕಾರ್ಯಕರ್ತರು ಹೋಗಿ ಪತ್ರಿಕೆ ನೀವು ಓದಿರ್ಬೋದು, ಚಾಮುಂಡೇಶ್ವರಿ ಮತ್ತೆ ಬಂದು ನಿಂತ್ಕೋಬೇಕು. ಸಿದ್ದರಾಮಯ್ಯ ಏನು ಹೇಳಿ ಉತ್ತರ ಅವರಿಗೆ, ಮೊನ್ನೆ ಚುನಾವಣೆ ಸೋಲಿಸಿ ಕರೆಯಕ್ಕೆ ಬಂದಿದ್ರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಚಾಮುಂಡೇಶ್ವರಿ ಸೋಲ್ಸಂಗ್ ಮಾಡಿದ್ಯಾರು? ಕಾರ್ಯಕರ್ತರು ಕೂಲಿ ಆಳುಗಳಲ್ಲ. ಕಾಂಗ್ರೆಸ್ಸು BJP JDS ಇರ್ಬೋದು, ಕೂಲಿ ಆಳುಗಳಲ್ಲ. ಅವ್ರು ನಮ್ಮ ಲೀಡರ್. ಪ್ರೀತಿಯಿಂದ ಮಾತಾಡಿದಾಗ ಬಂದು ವಿಶ್ವಾಸದಲ್ಲಿ ಮಾತಾಡಿ ಗೆಲ್ಲಿಸ್ತಾರೆ. ನೀನು ಮುಖ್ಯಮಂತ್ರಿ ಆಗಿದೆ ಅಂದ ತಕ್ಷಣ ಅಹಂಕಾರ ಮಾಡಿದ್ರೆ ನೀನು ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸಿದ್ರು. ಚಾಮುಂಡೇಶ್ವರಿ ನಿಲ್ಲಲ್ಲಂತೆ. ಬಾದಾಮಿ ಅಕಸ್ಮಾತ್ ಲಾಟ್ರಿ ಹೊಡೆದಂಗೆ ಗೆದ್ಬಿಟ್ರು ಅವರು. ಇರಲಿ, ಈ ಬಾದಾಮಿಗೂ ಹೋಗಲ್ಲಂತೆ. ಯಾಕೆ? ಬಹಳ ದೂರ ಆಗತ್ತಂತೆ. ಬೆಂಗಳೂರಿಗೆ ಬಾದಾಮಿ ಬಹಳ ದೂರ. ಮುಖ್ಯಮಂತ್ರಿ ಮಾಡ್ರಿ, ಎಲ್ಲ ಕುರುಬರನ್ನ ನಿಂದೆ ಜೊತೆ ನಿಂತ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗ್ತೇನೆ. ಅಥವಾ DK ಶಿವಕುಮಾರ್ ಹೇಳ್ತಾರೆ, ಎಲ್ಲ ಒಕ್ಕಲಿಗರು ನಾನು ಹಿಂದೆ ನಿಂತ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗ್ತೇನೆ. ನೀವು ದೇವೇಗೌಡರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀರಿ, ನಂಗೆ ಮಾಡ್ರಿ. ಜಾತಿ ಹೆಸರಿನಲ್ಲಿ ಕೇಳ್ತಾ ಇದ್ದೀರಲ್ಲ, ನಮ್ಮನ್ನು ಜಾತಿವಾದಿಗಳಂತ ಕರೀತಿಲ್ಲ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಈ ದೇಶದ ಜನ, ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿರೋದು ಜಾತಿ ಮೇಲಲ್ಲ. BJP ನೀವು ಜಾತಿವಾದಿಗಳು ನೀವಾದ್ರೆ ನಾವು ರಾಷ್ಟ್ರೀಯವಾದಿಗಳು. ನಮ್ಮನ್ನ ಕೋಮುವಾದಿಗಳು ಅಂತ ಕರೀತಾರೆ. ನಾನು ಯಾಕೆ ಇಷ್ಟು ವಿವರವಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತಂದ್ರೆ, ನೀವೆಲ್ಲರೂ ರಾಷ್ಟ್ರಭಕ್ತ ಜನ. ಅವ್ರು ಎಲ್ಲೆಲ್ಲೋ ಏನೇನೋ ಭಾಷಣ ಮಾಡ್ಕೊಂಡು ಸಾಬ್ರೋಟ್ ತಗೊಂಡು ಗೆದ್ಬಿಡ್ತಾರೆ. ಮುಸಲ್ಮಾನರು ಬುದ್ಧಿವಂತರಲ್ಲ ಅಂತ ಅನ್ಕೊಂಡ್ಯಾರು. ಈ ಚುನಾವಣೆಗಳು ಅವ್ರಿಗೂ ಗೊತ್ತಾಗುತ್ತೆ. SDPI ಶುರು ಆಗಿದೆ ಈಗ. ರಾಷ್ಟ್ರೋದ್ಯೋಗಿಯ ಬೀಜವನ್ನು ಬಿತ್ತಾ ಇದ್ದಾರೆ.
SDP ಇವತ್ತಿನ ತನಕನೂ ಈ ದೇಶದ ರಾಜ್ಯದ ಮುಸಲ್ಮಾನರನ್ನ ನಂಬಿಕೊಂಡು ಕಾಂಗ್ರೆಸ್ ಇತ್ತು. SDP ಅವರೇ ಬೆಳಿಬೇಕಂತೆ. ಕಾಂಗ್ರೆಸ್ ಸೋತರೂ ಪರವಾಗಿಲ್ಲ, ಮುಂದೆ ನಾವು ಹಿಡಿತೀವಿ. ಬ್ರಿಟಿಷರನ್ನ, ಮೊಘಲರನ್ನ ಎಲ್ಲ ಈ ದೇಶದಿಂದ ಓಡಿಸದಂತ ಸಂತತಿ ನಮ್ದು. ಈ ದೇಶಕ್ಕೆ ಸ್ವತಂತ್ರ ಯಾವತ್ತು ಬಂದು ಅಂದ್ರೆ 1947 ಆಗಸ್ಟ್ 15 ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ಯಾವತ್ತು ಹೋದ್ರಿಂದ ಗೊತ್ತಿಲ್ಲ. ಅನೇಕರು ಈ ದೇಶವನ್ನು ಆಳಿದ್ರು. ಆದ್ರೆ ಇವ್ರು ಯಾರೋ SDP ಬಂದು ಕಾಂಗ್ರೆಸ್ನವ್ರು ಸೋಲಿಸಿದ್ರೆ ರಾಜ್ಯ ದೇಶ ಆಳಂತ ಶಕ್ತಿ ಕನಸಿನಲ್ಲೂ ನೆನೆಸ್ಕೋಬೇಡಿ. ಈ ದೇಶ ರಾಷ್ಟ್ರಭಕ್ತರ ದೇಶ. ನಮ್ಮ ಮೈಯಲ್ಲಿ ಹರಿತಾ ಇರೋದು ರಾಷ್ಟ್ರಭಕ್ತರ ರಕ್ತ. ಇವ್ರು ಮತ್ತೆ ಅಧಿಕಾರಕ್ಕೆ ಬರ್ತಾರಂತೆ ಕಾಂಗ್ರೆಸ್ನವರು. ಮತ್ತೆ ಅಧಿಕಾರಕ್ಕೆ ಬಂದು ಏನೇನು ನಾವು ಆದೇಶಗಳು ತಂದಿದ್ದೀವಲ್ಲ ಧರ್ಮ ರಕ್ಷಣೆಗೆ, ದೇಶ ರಕ್ಷಣೆಗೆ, ಅವನ್ನೆಲ್ಲ ವಾಪಸ್ ತಗೋತಾರಂತೆ. ವಾಪಸ್ ನಾನು ಕೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರಿಗೆ, ರಾಜಕಾರಣ ಮಾಡಿ ನೀವು ಮುಸಲ್ಮಾನರ ಓಟ್ ತಗೊಳ್ಳಿ, ನಾನು ಬೇಡ ಅನ್ನಲ್ಲ. ನಮ್ಗೆ ಅರ್ಜೆಂಟ್ ಇಲ್ಲ ಮುಸಲ್ಮಾನರ ಓಟು. ಇವತ್ತೇ ಬೇಕು ಅಂತ ಕೇಳಿಲ್ಲ, ಇವತ್ತೆಲ್ಲ ನಾಳೆ ನಮ್ಮ ಹತ್ರ ಬಂದೇ ಬರ್ತಾರೆ. ಅವರು ದೇಶಭಕ್ತರು ಹಾಗೆ ಆಗ್ತಾರೆ. ಅನೇಕ ದೇಶಭಕ್ತರು ಮುಸಲ್ಮಾನರು ನಮ್ಮ ಜೊತೆ ಇವತ್ತಿದ್ದಾರೆ. ಏನ್ ಪರಿಸ್ಥಿತಿ ಅವ್ರಿಗೀಗ? ನಮ್ಮ ಮನೆ ಎದುರಿಗೆ ನಡೆದಂತ ಒಂದು ಘಟನೆ. ಒಬ್ಬ ಬಡ ಅರ್ಚಕ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಅವನಿಗೆ PUC ಓದ್ತಾ ಇರತ್ತೆ ಒಬ್ಬ ಹೆಣ್ಮಗಳು. ಎದುರುಗಡೆ ಮನೆ ಒಬ್ಬ ಮುಸಲ್ಮಾನ್ ಯುವಕ, ಅವನು PUC ಓದ್ತಾ ಇದ್ದಾನೆ, ಒಂದೇ ಕಾಲೇಜ್. ಹೋಗಿ ಬರ್ತಾ ಇರ್ಬೇಕಾದ್ರೆ ಅವನ ಜೊತೆ ಸ್ನೇಹ ಬೆಳೆಸಿ ಕೊನೆಗೆ ಆ ಹುಡುಗಿಗೆ ಹೇಳ್ತಾನೆ, ನಿಮ್ಮ ಅಪ್ಪ ನಿನಗೆ ಮದುವೆ ಮಾಡಲ್ಲ, ಆ ದೇವಸ್ಥಾನಕ್ಕೆ ಜನನೇ ಬರಲ್ಲ, ಆ ಮಂಗಳಾರತಿ ತಟ್ಟೆಗೆ ಇನ್ನೆಷ್ಟು ದುಡ್ಡು ಹಾಕ್ತಾರೆ ಯಾರಾದರೂ, ನೀನು ಹೆಂಗೆ ನಿಮ್ಮಪ್ಪ ಮದುವೆ ಮಾಡ್ತಾನೆ, ನನ್ನ ಜೊತೆ ಬಾ, ರಾಣಿ ಇಟ್ಕೊಂಡಂಗೆ ಇಟ್ಕೊಂಡಿರ್ತೀನಿ ಅಂತೇಳಿ ನಂಬಿಸಿ ಮೋಸ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಅವ್ರ ಅಪ್ಪ ಅಮ್ಮ ಬಂದು ನಮ್ಮ ಮನೆಗೆ ಗೊಳೋ ಅಂದರು. ನೋಡಂತ ತಡೀರಿ ಅಂತ ಅನ್ಕೊಂಡೆ. 2 ವರ್ಷದ ನಂತರ ಆ ಯುವಕ ಆ ಹೆಣ್ಣುಮಗಳನ್ನು ಅವ್ರ ಮನೆ ಅರ್ಚಕರ ಮನೇಲಿ ಬಂದು ಬಿಟ್ಟೋದ್ರು. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮತಾಂತರ ಕಾಯ್ದೆಯನ್ನು ನಾವು ಜಾರಿಗೆ ತಂದಿದ್ದಕ್ಕೋಸ್ಕರ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಮತ್ತೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಈ ಮತಾಂತರ ಕಾಯ್ದೆಯನ್ನ ವಾಪಸ್ ತಗೋತೀವಿ. ಅರ್ಚಕನ ಮಗಳಿಗೆ ಆಗಿರೋಂಥ ಕಷ್ಟ ನಿನ್ನ ಮಗಳಿಗೆ ಆಗಿದ್ದೀರ? ವೈಯಕ್ತಿಕವಾಗಿ ತೊಂದರೆ ಆದಾಗ ಮಾತ್ರ ಇದು ಗೊತ್ತಾಗತ್ತೆ ನಿಮಗೆ. ಮುಸಲ್ಮಾನರ ಸುದ್ದಿ ನಾನು ಬರಲ್ಲ. ಏನ್ ಮಾಡ್ತೀರಿ ಕಾಂಗ್ರೆಸ್ನವರು? ಅವ್ರು ಓಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋಂಥ ಸ್ಥಿತಿ ಅಧಿಕಾರಕ್ಕೆ ಹೊಂದಿಕೆ ಮಾಡ್ತಿದ್ದೀರಲ್ಲ, ಜನ ಮೆಚ್ಚುತ್ತಾರ ನಿಮ್ಮನ್ನ? ಗೋವು ನಮ್ಮ ತಾಯಿ ಏನಂತಾರೆ ಸಿದ್ದರಾಮಯ್ಯನವರು, ನಾನು ಗೋಮಾಂಸ ತಿಂತೀನಿ. ಏನು ಮಾಡ್ತೀರಿ? ಸೊಕ್ಕಿನ ಮಾತು. ಗೋಮಾಂಸ ಮಾರ್ದಿರ್ತೀನೋ, ಗೋವಿನ ಸಗಣಿನಾರು ತಿನ್ನೋ, ನಮಗೆ ಸಂಬಂಧ ಇಲ್ಲ. ಆದರೆ ಗೋವು ತಾಯಿ ಅಂತಿರುವಂಥ ನಾವು ಗೋಹತ್ಯೆ ನಿಷೇಧವನ್ನು ಬಿಲ್ನ ಪಾಸ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಬಂದರೆ ಮತ್ತೆ ಇದನ್ನು ಗೋಹತ್ಯೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕ್ಬಿಡ್ರಿ ನೀವು. ನಾವು ಅಧಿಕಾರಕ್ಕೆ ಬಂದರೆ ಗೋಮಾಂಸ ತಿನ್ನೋದಕ್ಕೆ ಎಲ್ರಿಗೂ ಅವಕಾಶ ಕೊಡ್ತೀವಿ, ವಧೆ ಮಾಡೋಕ್ಕೆ ಅವಕಾಶ ನಾವು ಮಾಡಿಕೊಡ್ತೀವಿ, ಮತಾಂತರ ಎಷ್ಟು ಬೇಕಾದ್ರೂ ಮಾಡ್ಕೊಂಡೋಗಿ, ಯಾವ ಹೆಣ್ಮಕ್ಳನ್ನಾರು ಹೊತ್ಕೊಂಡೋಗ್ಲಿ, ನಿಮ್ಮ ಅಡ್ಡ ಬರಲ್ಲ. ಎಷ್ಟಾರ ಬಾಂಬ್ಗಳು ಹಾಕೊಂಡೋಗಿ PFIನ BJP ಸರ್ಕಾರ ಬಂದು ಬ್ಯಾನ್ ಮಾಡಿದೆ, ನಾವು ವಾಪಸ್ ತಗೋತೀವಿ. ಎಷ್ಟಾರು ಅರಾಜಕತೆ ಆಗಲಿ, ಹಾಕಿ ಚುನಾವಣೆ ಪ್ರಣಾಳಿಕೆ. ಓಟ್ ಒಂದಕ್ಕೋಸ್ಕರ ಎಲ್ಲ ಹಲ್ಕಟ್ಗಿರಿ ಮಾಡೋಕ್ಕೂ ತಯಾರಿದ್ದೀರಿ ಅನ್ನೋಂಥ ಕಾಂಗ್ರೆಸ್ನವ್ರನ್ನ ದೇಶದಲ್ಲಿ ನಿರ್ನಾಮ ಮಾಡಾಗಿದೆ. ಬರೆದಿಟ್ಕೊಳ್ಳಿ, ನಾಳೆ 2023ರಲ್ಲಿ ನಿಮ್ಮಂಥ ಪ್ರಾಮಾಣಿಕ ರಾಷ್ಟ್ರಭಕ್ತರು ಮನೆ ಹಳ್ಳಿಗೆ ಹೋಗಿ ದೇಶವನ್ನು ಉಳಿಸಂತ ನರೇಂದ್ರ ಮೋದಿಯವರ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಇಲ್ಲೂ ತರ್ತೇವೆ. 24ರಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೇ ಮಾಡ್ತೀವಿ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಈ ಘೋಷಣೆಗಳನ್ನು ಇಂತಲ್ಲಿ ಬಂದು ಕೇಳಬೇಕು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರು. ನಾನು ರಾಹುಲ್ ಗಾಂಧಿ ಜೊತೆಗೆ ಹೋಗಲೋ, ಸೋನಿಯಾ ಗಾಂಧಿ ಜೊತೆಗೆ ಹೋಗಲೋ, ಇಬ್ರಿಗೂ ದ್ವಂದ್ವ.
ಆ ರಾಹುಲ್ ಗಾಂಧಿಗೂ ಇಲ್ಲಿ ಬಂದ ದ್ವಂದ್ವ. ಇವರಿಬ್ರು ಹಂಗೂ ಹಿಂಗೂ ಆ ಕಡೆ ಒಬ್ರು ಈ ಕಡೆ ಕೂತ್ಕೊಂಡಾಗ ಇಬ್ರು ನಿಂತಾಗ ಕೈ ಕೊಡಕ್ಕೆ ಹೋದ್ರು, ಬಾಚಿ ತಬ್ಕೊಳ್ಳಿ ಅಂತಾನೆ ರಾಹುಲ್ ಗಾಂಧಿ. ಯಾಕೆ? ಇವ್ರು ಒಂದಿಲ್ಲ ಅಂತ ಗೊತ್ತವ್ರಿಗೆ. ಬಾಚಿ ತಬ್ಕೊಳ್ಳೋದು ನಾಟಕೀಯವಾಗಾರು ತಬ್ಕೊಳ್ಳಿ, ತಬ್ಕೋಬೇಕಾದ್ರೆ ಇಬ್ರು ಕೈಯಲ್ಲಿ ಒಂದೊಂದು ಚಾಕು. ಯಾವಾಗ ಇವನು ಅವನಿಗೆ ಹಾಕ್ತಾನೋ ಇವನಿಗೆ ಹಾಕ್ತಾನೋ ಇಬ್ರಿಗೂ ಗೊತ್ತಿಲ್ಲ. ಇದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪರಿಸ್ಥಿತಿ. ಮುಖ್ಯಮಂತ್ರಿ ಸ್ಥಾನ ಇಬ್ರಿಗೂ ಇಲ್ಲ ಅಂತ AICC ನಾಯಕರು ಹೇಳ್ಬಿಡ್ಲಿ ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವತ್ತು ಹೇಳ್ತೀನಿ ನಾನು, ನೀವು AICC ಅಧ್ಯಕ್ಷರಪ್ಪ, DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಮಾಡಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡೋದಿಲ್ಲ, ಘೋಷಣೆ ಮಾಡೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಅಂತಂದ್ರೆ ಪಕ್ಷ ಕಟ್ತಾರ? ಪಕ್ಷ ಕಟ್ಟಕ್ಕಿಲ್ಲ. ಅವರು ಅಧಿಕಾರ ಹಿಡಿಯೋದಕ್ಕೋಸ್ಕರ ಕಾಂಗ್ರೆಸ್ನಾಗಿರೋರು. ಅವ್ರು ಹಿಡಿಬೇಕು ಅಂತ ಆಸೆ ಪಟ್ಟರು, ಜನ ಬಿಡ್ತಾರೆ ನಿಮ್ಮನ್ನ ಅಧಿಕಾರ ತಗೊಳೋದಕ್ಕೆ? ರಾಷ್ಟ್ರ ದ್ರೋಹಿಗಳನ್ನು ಬೆಳೆಸ್ತಾ ಇರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಭವಿಷ್ಯ ಇಲ್ಲ. ಯಾವ ರೀತಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಂದೊಂದೇ ರಾಜ್ಯದಲ್ಲಿ ಕಳಿಸ್ಕೊಂತ ಹೋಗಿದೆಯೋ, ಬರುವಂತ 23ನೇ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗತ್ತೆ. ಇದರಲ್ಲಿ ಯಾವ ಅನುಮಾನನೂ ಬೇಡ. ನಾನು ಅದಕ್ಕೋಸ್ಕರ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಪುತ್ತೂರು ಬಂದಂಥ ಸಂದರ್ಭದಲ್ಲಿ, ದಕ್ಷಿಣ ಕನ್ನಡಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಓಡಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಇಷ್ಟು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು, ಹಿತೈಷಿಗಳು, ರಾಷ್ಟ್ರಭಕ್ತ ಸಜ್ಜನ ಬಂಧುಗಳು ನೋಡಿದಾಗ ಆ ಕಾಂಗ್ರೆಸ್ನವ್ರಿಗೆ ಅಷ್ಟೇ ಅಲ್ಲ, SDP, PFI ಅಂತ ರಾಷ್ಟ್ರ ದ್ರೋಹಿಗಳಿಗೂ ಕೂಡ ಎದೆ ಡವಡವ ಅನ್ನತ್ತೆ. ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ BJP ತೆಗಿಯಕ್ಕಾಗಲ್ಲ ಅಂತ ಗೊತ್ತವರಿಗೆ. ಅದಕ್ಕೋಸ್ಕರ ಇನ್ನು 2 ತಿಂಗಳು ಚುನಾವಣೆ. ಈ 2 ತಿಂಗಳಲ್ಲಿ ನಮ್ಮ ಮಠಂದವ್ರು ಹೇಳಿದ್ರು, ನಿಮ್ದು ಒಂದೇ ಅಸೆಂಬ್ಲಿಯಲ್ಲಿ ಏನೇನೇನೇನು ಮಾಡ್ತಾ ಹೋಗಿದೆ. ನಾನು ಅದೊಂದು ಶಾಲೆಗಳಿಗೆ ಏನೇನು ಮಾಡಿದ್ರಿ ಅಂತ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಮುಕ್ಕಾಲ್ಪಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಲ್ಲಿ ಈ ರೀತಿ ಅಭಿವೃದ್ಧಿ ಪಡಿಸಿರೋಂಥ ಮೊದಲೇ MLA ಯಾರೋ ಇದ್ರೆ ಸಂಜೀವಣ್ಣ ಮತಂಡೂರು ಇರಬಹುದು. ನಾನು ಕೂಡ ಅವ್ರನ್ನ ಕರೆಸಿ ಯಾವ ಸಂಸ್ಥೆಯಿಂದ ತಗೊಂಡ್ರು, ಏನು ಕತೆ ಅಂತೇಳಿ ಆ ಶಾಲೆಗಳಿಗೆಲ್ಲ ವ್ಯವಸ್ಥೆಯನ್ನು ನಾನು ಕೂಡ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಈ ರೀತಿ ಅವಕಾಶ ಆಗಬೇಕು. ಆ ದಿಕ್ಕಿನಲ್ಲಿ ಮಾದರಿ ಕಾರ್ಯಕ್ರಮವನ್ನು ಮಾಡಿರೋಂಥ ಮಠಂದೂರಿಗೆ ಅಭಿನಂದನೆ ಸಲ್ಲಿಸಿ ಇಡೀ ಕರ್ನಾಟಕದ ಎಲ್ಲ ಶಾಲೆಗಳಿಗೂ ತರೋಂಥ ಪ್ರಯತ್ನವನ್ನು ನಾವು ನಡೆಸ್ತೇವೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾರೂ ನಿರೀಕ್ಷೆ ಮಾಡದಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ರಾಷ್ಟ್ರೀಯ ವಿಚಾರಗಳಲ್ಲಿ ಎಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ರಾಷ್ಟ್ರದ್ರೋಹಿಗಳೇ ಸಿಂಹಸ್ತೊಪ್ಪನಾಗಿದ್ದಾವೆ. ನಿಜ, ನಮ್ಮ ಕೆಲವು ಯುವಕರು ನಾವು ಕಳ್ಕೊಂಡಿರಬಹುದು. ಅದರಲ್ಲೂ ಜಾತಿ ತರ್ತಾರೆ, ಅದರಲ್ಲೂ ಜಾತಿ. ಬರೀ ಹಿಂದುಳಿದ ವರ್ಗದವ್ರು ಯುವಕರನ್ನ ಕೊಲೆ ಮಾಡಿಸೋದೇ ಸುಮ್ಮನಿರ್ತಾರೆ BJPಯವರು. ಹೌದಪ್ಪ, ಕೊಲೆ ಮಾಡಿಸಿದ್ರಲ್ಲ ಯಾರು? PFI ಕೊಲೆ ಆಯ್ತು ಮಾಡಿದ್ರಲ್ಲ ಕೊಲೆಗಡಕರು, ಅವ್ರಿಗೆ ಸಪೋರ್ಟ್ ಮಾಡಿದ್ದು ಯಾರು? 1700 ಜನ ಕೇಸ್ಗಳನ್ನ ಆ ರೀತಿ ಕೊಲೆಗಡಕರನ್ನ ಕೇಸ್ ವಿಡ್ರಾ ಮಾಡಿದ್ರಲ್ಲ, ರಾಷ್ಟ್ರದ್ರೋಹಿಗಳ ಕೇಸನ್ನ ವಿಡ್ರಾ ಮಾಡಿದ್ರಲ್ಲ, ದೇವ್ರು ಮೆಚ್ತಾನ? ಅದಕ್ಕೋಸ್ಕರ ಬರುವಂಥ ಚುನಾವಣೆ ಇದು ಕೇವಲ ಅಭಿವೃದ್ಧಿಗೋಸ್ಕರ ಇರೋಂಥ ಚುನಾವಣೆ ಅಲ್ಲ. ನಾನು ಹೇಳಿದೆ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರ ಹೆಸರು 10 ಬಾರಿ 100 ಬಾರಿ ಹೇಳಿದ್ರು ಕೂಡ, ಚಂದ್ರಶೇಖರ ಆಜಾದ್, ಸ್ವಾತಂತ್ರ್ಯ ವೀರ ಸಾವರ್ಕರ್, ಸುಭಾಷ್ ಚಂದ್ರ ಅವ್ರ ಹೆಸರು ಎಷ್ಟೇ ಬಾರಿ ಹೇಳಿದ್ರು ಕೂಡ ನಮ್ಮ ನಾಲ್ಗೆ ಇಡೀ ಶರೀರ ಪವಿತ್ರ ಆಗುತ್ತೆ. ಅವರೆಲ್ಲ ಪ್ರಾಣ ಬಿಟ್ಟು ಸ್ವರ್ಗದಲ್ಲಿರೋದು ಯಾತಕ್ಕೆ? ನಿಮ್ಮ ಚರಂಡಿ ರಸ್ತೆ ಮಾಡೋದಕ್ಕ? ಸೇತುವೆಗಳು ಕಟ್ಟಿ ಬಿಲ್ಡಿಂಗ್ಗಳು ಕಟ್ಟಕ್ಕ? ಹೌದು, ಸೇತುವೆ, ಬಿಲ್ಡಿಂಗು, ರೈಲು, ವಿಮಾನ ನಿಲ್ದಾಣ ಕಾಂಗ್ರೆಸ್ನವ್ರು ಎಷ್ಟು ಮಾಡಿರೋ ಅದು 10ರಷ್ಟು 100 ಪಟ್ಟು ನಾವು ಜಾಸ್ತಿ ಮಾಡಿದ್ದೇವೆ. ಅಷ್ಟಕ್ಕೆ ಸೀಮಿತ ಅಲ್ಲ ಸ್ವತಂತ್ರ ಬಂದಿರೋದು. ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಬೇಕು, ಅದ್ರ ಮುಖಾಂತರ ವಿಶ್ವದಲ್ಲಿ ಶಾಂತಿ ಸಿಗತ್ತೆ. ಈ ಭಾವನೆ ಇಟ್ಕೊಂಡು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳೀತಾ ಇರೋಂಥ ಸಂದರ್ಭದಲ್ಲಿ BJP ಒಂದೊಂದು ವೋಟ್ ಹಾಕಿದ್ರೆ ಅದರ ಅರ್ಥ ದೇಶವನ್ನು ಬೆಳೆಸ್ತಾ ಇದ್ದೀವಿ ಅಂತ ಅರ್ಥ, ಧರ್ಮವನ್ನು ಬೆಳೆಸ್ತಾ ಇದ್ದೀವಿ ಅಂತ ಅರ್ಥ. ಆ ದಿಕ್ಕಿನಲ್ಲಿ ನಾನು ಕೊಡಗಿನಲ್ಲಿ ಇದ್ದೆ. ಕೊಡಗಿನ ಜನ, ಕೆಲವು ಯುವಕರು ಸಿದ್ದರಾಮಯ್ಯ ಬಂದಾಗ ಮೊಟ್ಟೆ ಹೊಡೆದು ಬಿಟ್ರಂತೆ, ಕೋಳಿ ಮೊಟ್ಟೆ. ಏನು ಸಿದ್ದರಾಮಯ್ಯ ತೊಡೆ ತಟ್ಕೊಂಡು ಕೂಗಿದ್ದು, ಮತ್ತೊಮ್ಮೆ ಬರ್ತೀನಿ ನಾನು, ಏನು ಮಾಡ್ತೀರಿ ನೋಡೋಣ, ಮಾಡಿ ನನಗೆ ಅಂತಂದ್ರು. ಹೋಗಲೇ ಇಲ್ಲ. ಮತ್ತೆ
ನಾನು ಅವ್ರಿಗೆ ಹೇಳಿದೆ, ಮೊಟ್ಟೆ ಹೊಡಿಬೇಡಿ ಸಿದ್ದರಾಮಯ್ಯ ಬಂದಾಗ. ಪೋಲಿಂಗ್ ಸ್ಟೇಷನ್ಗೆ ಹೋಗ್ತಿರಲ್ಲ, ಪೋಲಿಂಗ್ ಸ್ಟೇಷನ್ ಹೋದಂಥ ಸಂದರ್ಭದಲ್ಲಿ ಆ ಬ್ಯಾಲೆಟ್ ಬಾಕ್ಸ್ ಹತ್ರ ನಿಂತ್ಕೊಂಡು ಇದು ಸಿದ್ದರಾಮಯ್ಯನಿಗೆ ಸರಿಯಾದ ಬುದ್ಧಿ ಕಲಿಸಂತ ಒಂದು ವ್ಯವಸ್ಥೆ ಅಂತ ಅಂದ್ಕೊಂಡು ಅಲ್ಲಿ ಕಮಲದ ಗುರುತಿನ ಪಕ್ಕದಲ್ಲಿ ಕೋಳಿ ಮೊಟ್ಟೆ ತಗೊಂಡು ಹೊಡಿತಿದ್ದೀನಿ ಅನ್ನೋ ರೂಪದಲ್ಲಿ ಕಮಲ ಗುರುತಿಗೆ ಒತ್ತೆ ಅದ್ರ ಮುಖಾಂತರ ಕಾಂಗ್ರೆಸ್ಸಿನ ನಿರ್ನಾಮ ಮಾಡಿ ಅನ್ನೋಂಥ ಕರೆಯನ್ನು ಕೂಡ ನಾನು ಕೊಟ್ಬಿಟ್ಟು ಬಂದಿದ್ದೇನೆ. ನಾನು ನಿಮಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇನ್ನು 2 ತಿಂಗಳು ಏನೋ BJP ಯಾವುದೋ ಅಭ್ಯರ್ಥಿಗೆ ಓಟ್ ಕೊಡ್ತೀನಿ, ಸೀಟ್ ಗೆಲ್ಲಿಸ್ತೀನಿ, MLA MP ದಯವಿಟ್ಟು ಅನ್ಕೋಬೇಡಿ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದು ದೇಶವನ್ನು ಉಳಿಸೋದಕ್ಕೆ, ಈ ದೇಶದಲ್ಲಿಂತ ರೈತರು ಉಳಿಸೋದಕ್ಕೆ, ಈ ದೇಶದಲ್ಲಿಂತ ಹೆಣ್ಣು ಮಕ್ಕಳ ಗೌರವ ಉಳಿಸೋದಕ್ಕೆ, ಗೋಮಾತೆಯನ್ನು ಉಳಿಸೋದಕ್ಕೆ, ರಾಷ್ಟ್ರ ದ್ರೋಹಿಗಳನ್ನು ಬಲಿ ಹಾಕೋದಕ್ಕೆ ಈ ರೀತಿ ತೀರ್ಮಾನ ಮಾಡಿ ನೀವೆಲ್ಲರೂ ಕೂಡ BJPಯನ್ನು ಗೆಲ್ಲಿಸ್ಬೇಕು. ಒಂದು ಅಯೋಧ್ಯೆ ರಾಮ ಮಂದಿರ ಆಗಿದೆ. ಈ ಲೋಕಸಭೆ ಚುನಾವಣೆ ಮುಗೀತಿದ್ದಂಗೆನೆ ಕಾಶಿ ವಿಶ್ವನಾಥ ದೇವಸ್ಥಾನವೂ ಆಗತ್ತೆ, ಮಥುರಾದ ಕೃಷ್ಣ ದೇವಸ್ಥಾನವೂ ಕೂಡ ಹಾಗೆ ಆಗತ್ತೆ, ಅನುಮಾನ ಇಲ್ಲ. ನಾವು ಯಾವುದೇ ಹೊಸ ಮಸೀದಿನ ಮುಟ್ಟಲ್ಲ. ಯಾವುದ್ಯಾವುದು ಹಿಂದೂ ದೇವಸ್ಥಾನಗಳು ಅನಾದಿ ಕಾಲದಿಂದ ಮೊಘಲರಿಂದ ಬೇರೆ ಬೇರೆ ಅನ್ಯ ಧರ್ಮದವರಿಂದ ಪುಡಿ ಆಗಿತ್ತೋ ಆ ಎಲ್ಲ ದೇವಸ್ಥಾನಗಳು ಕೂಡ ಮಸೀದಿ ಇರ್ಬೋದು, ಇಲ್ಲದೆ ಇರ್ಬೋದು, ಅದನ್ನು ಕಿತ್ತಿ ಅಲ್ಲಿ ಬಿಸಾಕಿ ಅಲ್ಲಿ ಆ ಹಿಂದೂ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡ್ತೇವೆ. ಈ ದಿಕ್ಕಿನಲ್ಲಿ ತೀರ್ಮಾನವನ್ನು ತಗೊಂಡು ದೇಶವನ್ನು ಧರ್ಮವನ್ನು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ BJPಯ ಮುಖಾಂತರ ದೇಶವನ್ನು ಧರ್ಮವನ್ನು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಇರಬೇಕು ಅಂತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆದರಣೀಯರೇ, ಕೇವಲ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಪುತ್ತೂರು ನಗರ BJPಯ ಅಧ್ಯಕ್ಷರಾದಂಥ PG ಜಗನ್ಯಾಸ್ ರಾಯರಿಂದ. ದಯವಿಟ್ಟು ಕೂತ್ಕೊಳ್ಳಿ ಕಾರ್ಯಕರ್ತರು. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ಹಾಗೂ ಈ ಸ್ಥಳ ಸಾನ್ನಿಧ್ಯ ಲಕ್ಷ್ಮೀ ವೆಂಕಟರಮಣ ದೇವರನ್ನು ಸ್ಮರಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇದರ ವತಿಯಿಂದ ನಡೀತಾ ಇರುವಂಥ ವಿಜಯ ಸಂಕಲ್ಪ ಯಾತ್ರೆ, ಈ ಸಮಾವೇಶದ ಈ ಪುಣ್ಯಭೂಮಿ, ಪ್ರತಾಪ್ ಸಿಂಹ ನಾಯ್ಕರವರು ಹೇಳಿದರು ಇದೊಂದು ಪುಣ್ಯಭೂಮಿ ಅಂತ. ಯಾಕಂದರೆ 1992ನೇ ಇಸ್ವಿಯಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಏಪ್ರಿಲ್ 15ನೇ ತಾರೀಕಿಗೆ ಇಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿದಂಥ ಪುಣ್ಯಭೂಮಿ ಇದು. ಆದ ಕಾರಣ ಇದು ಇಷ್ಟು ಒಂದು ವಿಜೃಂಭಣೆಯಿಂದ ಈ ಸಮಾವೇಶ ಇವತ್ತು ನಡೀತು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮೊದಲಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ 18 ಕೋಟಿಗಿಂತಲೂ ಹೆಚ್ಚು ಸದಸ್ಯತ್ವರನ್ನು ಹೊಂದಿಕೊಂಡು ಕೇಂದ್ರ ಹಾಗೂ ರಾಜ್ಯದಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಹಾಗೂ ಎಲ್ಲ ಮಹಾನ್ ನಾಯಕರನ್ನು ಇಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ಕಾರಣಕರ್ತರಾದಂಥ ಹಗಲಿರುಳು ಪಕ್ಷಕ್ಕಾಗಿ ದುಡಿಯುತ್ತಿರುವಂಥ ನಮ್ಮ ಪಕ್ಷದ ಹೆಮ್ಮೆಯ ಕಾರ್ಯಕರ್ತರು ಹಾಗೂ ಪರಿವಾರ ಸಂಘಟನೆಯ ಕಾರ್ಯಕರ್ತರಿಗೆ ಮೊದಲಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಮಾನ್ಯ ಸುದರ್ಶನ್ ಜಿ ಅವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮನ್ನೆಲ್ಲ ಹಿಂದುತ್ವದ ಆಧಾರದಲ್ಲಿ ಹಾಗೂ ರಾಷ್ಟ್ರೀಯ ವಿಚಾರಗಳನ್ನು ಹೇಳ್ತಾ ನಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸಿದಂಥ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಈಶ್ವರಪ್ಪರವರಿಗೆ ಈ ವೇದಿಕೆಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿ ತೆರಳಿದಂಥ ನಮ್ಮ ಉಸ್ತುವಾರಿ ಸಚಿವರಾದಂಥ ಸುನಿಲ್ ಕುಮಾರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನ ಹೆಮ್ಮೆಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಆದಂಥ ಮಾನ್ಯ ಸಂಜೀವ ಮಠಂದೂರ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ವಿಧಾನ ಪರಿಷತ್ತಿನ ಹೆಮ್ಮೆಯ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕರವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಯಾತ್ರೆಯ ಸಂಚಾಲಕರಾದಂಥ ಸನ್ಮಾನ್ಯ ದತ್ತಾತ್ರೇಯ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಿಶೋರ್ ಅವರಿಗೆ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಚನ್ನಿಲ ತಿಮ್ಮಪ್ಪ ಶೆಟ್ಟಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ವಿಭಾಗದ ಪ್ರಭಾರಿಗಳಾದಂಥ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಭಾಗದ ಸಹಪ್ರಭಾರಿಗಳಾದಂಥ ಸನ್ಮಾನ್ಯ ಗೋಪಾಲಕೃಷ್ಣ ಹಿರಳಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಧಾಕೃಷ್ಣ ಆಳ್ವ ಸಾಜ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಬೂಡಾದ ಅಧ್ಯಕ್ಷರಾದಂಥ ಹಾಗೂ ನಗರಸಭಾ ಸದಸ್ಯರಾದಂಥ ಭಾಮಿ ಅಶೋಕ್ ಶೆಣಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಂಡಲದ ಪ್ರಭಾರಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಮದಾಸ್ ಬಂಟ್ವಾಳ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ.
ಆರ್ ಸಿ ನಾರಾಯಣ ಅವರು ನಮ್ಮ ಜಿಲ್ಲಾ OBC ಮೋರ್ಚಾದ ಅಧ್ಯಕ್ಷರು ಉಪಸ್ಥಿತಿದ್ದಾರೆ, ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷ ಅಂತ ಸನ್ಮಾನ್ಯ ಬುಡಿಯಾರ್ ರಾಧಾಕೃಷ್ಣಯ್ಯ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಈ ಯಾತ್ರೆಯ ಸಂಚಾಲಕರಾದಂಥ ದೇವದಾಸ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಯಾತ್ರೆಯ ಸಂಚಾಲಕರಾದಂಥ ಸುನೀಲ್ ದಡ್ಡ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಸ್ತೂರಿ ಪಂಜಾ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನ್ಯ ನಗರಸಭೆಯ ಉಪಾಧ್ಯಕ್ಷರಾದಂಥ ವಿದ್ಯಾಗೌರಿ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ಜಯಂತಿ ನಾಯಕ್ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎರಡು ಮಂಡಲದ ಎಲ್ಲ ಪದಾಧಿಕಾರಿಗಳು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತಂತ ಎಲ್ಲ ಮಹನೀಯರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತ ನಮ್ಮ ಮುಖಂಡರಾದಂತಹ ರಾಜೇಶ್ ಬನ್ನೂರು ಹಾಗೆ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂಥ ಎಲ್ಲ ಅನನ್ಯ ಜವಾಬ್ದಾರಿ ಹೊತ್ತಂತ ಮಹನೀಯರಿಗೆ, ಹಾಗೆ ಈ ಸ್ಥಳವನ್ನು ನಮಗೆ ದಾನವಾಗಿ ನೀಡಿದಂಥ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪತ್ರಿಕಾ ಮಾಧ್ಯಮದವರು ಎಲ್ಲ ಮಿತ್ರರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮನ್ನು ಈ ಇಡೀ ಯಾತ್ರೆಯ ರಕ್ಷಣೆಯನ್ನು ಹೊತ್ತಂತ ಆರಕ್ಷಕ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೂ ಕೂಡ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಅಭೂತಪೂರ್ವ ಒಂದು ಈ ಕಾರ್ಯಕ್ರಮದ ಯಶಸ್ಸು ಇನ್ನೇನು ನಮ್ಮ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಕಳೆದ ಬಳಿಕ ನಮಗೆ ಚುನಾವಣೆ ಹಬ್ಬ ಬರಲಿಕ್ಕಿದೆ. ಅದರಲ್ಲಿ ಎಲ್ಲರೂ ಇದರ ಒಂದು ನಮ್ಮ ಕೆಲಸವನ್ನು ತೋರಿಸಿಕೊಂಡು ಬಿಜೆಪಿಯನ್ನು ಮತ್ತೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ बोलो भारत माता की, भारतीय जनता पार्टी की, सम्मान्य नरेंद्र मोदी जी की, JP नड्डा जी की, नलिन कुमार कटील जी की, सुदर्शन जी की, सम्मान्य ईश्वरप्पा जी की, संजीव मठंदूर जी की, बोलो भारत माता की. ಅದರಂತೆ ಪ್ರತ್ಯಕ್ಷ